ನಿರ್ದೇಶಕರಾದ ಶ್ರೀಯುತ ಯಶವಂತ್ ರವರು ಶಾಲು ಮತ್ತು ಸ್ಮರಣಿಕೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಒಂದು ಕೇಂದ್ರ ಬಿಂದು ಅಂತ ಹೇಳಬಹುದು. ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡುವಂಥವರು ಸನ್ಮಾನ್ಯ ಶ್ರೀ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರ ಬಗ್ಗೆ ನಾವು ಹೇಳಬೇಕು ಅಂತ ಇಲ್ಲ. ಯಾಕಂತ ಹೇಳಿದರೆ ಹಲವಾರು ವರ್ಷಗಳಿಂದ ನಾವೆಲ್ಲ ರೇಡಿಯೋ ಇನ್ನಿತರ ದೃಶ್ಯ ಮಾಧ್ಯಮದಲ್ಲಿ ನಾವೆಲ್ಲ ಕೇಳಿದ್ದೇವೆ. ಅವರು ಮಾಡಿದಂಥ ಸಾಧನೆಯನ್ನು ಕೇಳಿದರೆ ಕೇವಲ ಒಂದೆರಡು ಮಾತುಗಳಿಂದ ಹೇಳಿದರೆ ಸಾಕಾಗುವುದಿಲ್ಲ. ಸಾಹಿತ್ಯ, ಸಮೂಹ ಮಾಧ್ಯಮ, ರಂಗಭೂಮಿ, ಸಿನಿಮಾ, ಸಂಘಟನೆ, ಸಮಾಜ ಸೇವೆ ಮೊದಲಾದ ಕ್ಷೇತ್ರಗಳಲ್ಲಿ ಪರಿಣತರಾಗಿರುವಂಥ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರು ಕವಿಯಾಗಿ ಪ್ರಸಿದ್ಧರು. ಕಾವ್ಯ, ಕಥೆ, ಕಾದಂಬರಿ, ವಿಮರ್ಶೆ, ಸಂಶೋಧನೆ, ಸಂಪಾದನೆ, ವ್ಯಕ್ತಿಚಿತ್ರ, ಚಾರಣ, ಅಂಕಣ, ಲೇಖನ ಸಂಪುಟ, ಅನುವಾದ ಮೊದಲಾದ ಕ್ಷೇತ್ರಗಳಲ್ಲಿ ಸುಮಾರು 52 ಕೃತಿ ರಚನೆ ಮಾಡಿರುವಂಥ ಡಾಕ್ಟರ್ ಪೆರ್ಲಾ ಅವರ ಕವನಗಳು ತುಳು, ಕೊಂಕಣಿ, ಮಲಯಾಳಂ, ತಮಿಳು, ತೆಲುಗು, ಹಿಂದಿ, ಪಂಜಾಬಿ, ನೇಪಾಳಿ, ಇಂಗ್ಲಿಷ್ ಭಾಷೆಗೆ ಅನುವಾದ ಆಗಿದೆ. ಮಾತಿನಾಚೆಯ ಮೌನ, ಹುತ್ತದೊಳಗಿನ ಹಾವು, ಕೋಟಿಲಿಂಗ, ರಂಗಸ್ಥಳ, ಒಡ್ಡೋಲಗ ಮೊದಲಾದ ಮುಖ್ಯ ಕವನ ಸಂಕಲನಗಳು ಹಲವಾರು ಅಂತಾರಾಜ್ಯಗಳಲ್ಲಿ ಮತ್ತು ಪಠ್ಯಪುಸ್ತಕಗಳಲ್ಲಿ ಇವರ ಕವನಗಳು ಸೇರ್ಪಡೆಗೊಂಡಿದೆ. ತುಳು ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಸಾಹಿತ್ಯ ರಚನೆ ಮಾಡಿರುತ್ತಾರೆ. ಇವರ ವಿಷ್ಣು ಮಂಗಳ ಎಂಬ ಇಂಗ್ಲಿಷ್ ಕಥಾ ಸಂಕಲನ ಪ್ರಸಿದ್ಧವಾಗಿದೆ. ಆಕಾಶವಾಣಿಯ ವಿವಿಧ ಕೇಂದ್ರಗಳಲ್ಲಿ ನಿರ್ದೇಶಕರಾಗಿ ಸುಮಾರು 30 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತಹ ಅನೇಕ ಪ್ರಶಸ್ತಿಗಳ ಗರಿಯನ್ನು ತಮ್ಮ ಬಗಲಿಗೇರಿಸಿಕೊಂಡಂಥ ಅಪ್ರತಿಮ ಕವಿ, ಸಾಹಿತಿಯಾಗಿರುವಂತಹ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರ ಧಾರ್ಮಿಕ ಉಪನ್ಯಾಸವನ್ನು ನಾವೆಲ್ಲ ಕೇಳಲಿಕ್ಕಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದರೆ ಅವರನ್ನು ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಾಜೇಶ್ ಗಟ್ಟಿಯವರು ಶಾಲು ಮತ್ತು ಸ್ಮರಣಿಕೆ ಕೊಟ್ಟು ಸ್ವಾಗತ. ಸೋಮನಾಥ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇರ್ಬೋದು, ಜೀರ್ಣೋದ್ಧಾರ ಇರ್ಬೋದು, ಎಲ್ಲ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಸಹಯೋಗವನ್ನು ನೀಡುವ ಜೊತೆಯಲ್ಲಿ ತಮ್ಮ ಜೀವನವನ್ನು ಕೇವಲ ವೃತ್ತಿಗೆ ಮಾತ್ರ ಸೀಮಿತಗೊಳಿಸದೆ ಧಾರ್ಮಿಕ, ಸಾಮಾಜಿಕ ಕಾರ್ಯ ಚಟುವಟಿಕೆ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ತಮ್ಮ ಜೀವನವನ್ನು ಸಾರ್ಥಕ್ಯ ಮಾಡಿದವರು. ಇತ್ತೀಚೆಗೆ ಕುತ್ತಾರಿನಲ್ಲಿ ಜರುಗಿದಂತಹ 15ನೇ ವರ್ಷದ ಗೂಡು ದೀಪ ಸಂಗಮ ದೀಪಾವಳಿ ಸಂಭ್ರಮ ಎನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ದೇಶ ಸೇವೆ, ಈಶ ಸೇವೆ ಎಂದು ಬಗೆದಂತಹ ಭಗತ್ ಸಿಂಗ್ನ ಹೆಸರನ್ನು ಇಡುತ್ತಾ ಕಾರ್ಯಪ್ರವೃತ್ತರಾಗಿರುವಂತಹ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಿಂದ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಎನ್ನುವಂತಹ ಪ್ರಶಸ್ತಿಯನ್ನು ಕೂಡ ತಮ್ಮ ಬಗಲಿಗೇರಿಸಿಕೊಂಡಿದ್ದಾರೆ. ಅಂತಹ ಅಪ್ರತಿಮವರು ನಮ್ಮ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೆ. ಸಂದೀಪ್ ಶೆಣೈರವರು ಶಾಲು ಮತ್ತು ಸ್ಮರಣಿಕೆಯನ್ನು ಕೊಟ್ಟು ಸ್ವಾಗತಿಸ. ವೇದಿಕೆಯಲ್ಲಿ ನಮ್ಮೊಂದಿಗೆ ಅತಿಥಿ ಅಭ್ಯಾಗತರಾಗಿ ಶ್ರೀ ಕ್ಷೇತ್ರ 9 ಕೆರೆ ಇದರ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂತಹ ಸನ್ಮಾನ್ಯ ಶ್ರೀ ಶರತ್ ಚಂದ್ರ ಗಟ್ಟಿ ನಮ್ಮೂರಿನಲ್ಲಿ ನಡೆಯುವಂಥ ಯಾವುದೇ ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮಕ್ಕೆ ತಮ್ಮ ವಿಶೇಷವಾದಂತಹ ಸಹಯೋಗ, ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಇವರಿಗೆ ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೆ. ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೀವಿ. ಈ ಒಂದು ಸುಂದರ ವೇದಿಕೆಯಲ್ಲಿ ಕೋಟಿಕಾರು ವ್ಯವಸಾಯ ಸಹಕಾರಿ ಸಂಘ ನಿಯಮಿತ ಇದರ ಜನರಲ್ ಮ್ಯಾನೇಜರ್ ಆಗಿರುವಂಥ ಹರ್ಷವರ್ಧನ್ ಸೇವೆಯೇ ಉಸಿರು ಎನ್ನುವ ಹಾಗೆ ತಮ್ಮ ಜೀವನದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ಕೆ ತಮ್ಮ ವಿಶೇಷವಾದಂಥ ಸಹಯೋಗ, ಸಹಕಾರವನ್ನು ಕೊಡ್ತಾ ಬಂದಿರುವಂಥವರು ಹರ್ಷವರ್ಧನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ಜಯರಾಮ್ ಸೋಮೇಶ್ವರರವರು ಶಾಲು ಮತ್ತು ಸ್ಮರಣಿಕೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದೇವಕಿ ರಾಘವ ಉಳ್ಳಾಳ್ ಇವರು ಕೂಡ ಅವರಿಗೂ ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ.
ಇವರಿಗೆ ಪುಷ್ಪಾ ನಾರಾಯಣರವರು ಶಾಲು ಮತ್ತು ಸ್ಮರಣಿಕೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಮಿತಿಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಸಹಯೋಗ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ದೇವಕಿ ರಾಘವ ಉಳ್ಳಾಳ್ ಅವರಿಗೆ ಅತ್ಯಂತ ಪ್ರೀತಿ ಗೌರವ ಅಭಿಮಾನದ ಸ್ವಾಗತ. ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಇದರ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀಮತಿ ಶ್ವೇತಾ ಪಳ್ಳಿ ಅವರಿಗೂ ಕೂಡ ಅತ್ಯಂತ ಪ್ರೀತಿ ಗೌರವ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ತಂಡದ ಸದಸ್ಯರಾದ ಕುಮಾರಿ ಅಕ್ಷಿತಾರವರು ಶಾಲು ಮತ್ತು ಸ್ಮರಣಿಕೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಸಭಾ ವೇದಿಕೆಯಲ್ಲಿ ಸೋಮನಾಥ ಭಜನಾ ಮಂಡಳಿಯ ಪ್ರಮುಖರಾದಂತಹ ಲಕ್ಷ್ಮೀ ದಾಮೋದರ್ ಅವರು ಕೂಡ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿ ಗೌರವ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀಮತಿ ರಮಣಿ ಅವರು ಶಾಲು ಮತ್ತು ಸ್ಮರಣಿಕೆಯನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳು. ಶಿವಭಕ್ತ ವೃಂದ ಸೋಮೇಶ್ವರದ ಅಧ್ಯಕ್ಷರಾದಂಥ ಪ್ರವೀಣ್ ಸೋಮೇಶ್ವರ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ಆಗಮಿಸಿದಂತಹ ಅತಿಥಿ ಅಭ್ಯಾಗತರನ್ನು ಶಬ್ದ ಸುಮನಗಳಿಂದ ಸ್ವಾಗತಿಸಿದ್ದಾಯಿತು. ಮುಂದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಜ್ಯೋತಿಷಾಮಪಿತ ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯರು ಸಹ ವಿಶ್ಚಿತ ಅಂತ ಹೇಳಿದ ಹಾಗೆ ಜ್ಯೋತಿಗೂ ಜ್ಯೋತಿಯಾದಂತಹ ಪರಮಜ್ಯೋತಿ ಈ ತಮಸ್ಸಿನ ಆಚೆ ಉಳ್ಳವನಾಗಿದ್ದಾನೆ. ಅಂತಹ ಜ್ಯೋತಿಯನ್ನು ನೋಡಬೇಕಾದ್ರೆ ಸ್ಥೂಲವಾದ ಕಣ್ಣುಗಳಿಂದ ನೋಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಹಿರಿಯರೆಲ್ಲ ಅಂತಹ ಪರಮಜ್ಯೋತಿಯ ಪ್ರತೀಕವಾದಂತಹ ದೀಪವನ್ನು ಬೆಳಗಿಸಿ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಮುಂದಡಿ ಇಡುವಂತಹ ಸಂಪ್ರದಾಯವನ್ನು ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ದೀಪವನ್ನು ಪ್ರಜ್ವಲನೆ ಮಾಡಿ ಮುಂದಡಿ ಇದ್ದೇವೆ. ಆಗಮಿಸಿದಂಥ ಅತಿಥಿ ಅಭ್ಯಾಗತರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ರವೀಂದ್ರನಾಥ್ ರೈ ವಕೀಲರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸಹಯೋಗಿ ಆಗಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ತೊಡರು ಅರಳಾವಣ ಒಟ್ಟುಗುವೆ 15ನೇ ವರ್ಷದ ಗೂಡುದೀಪ ಸಂಗಮ ಗೂಡುದೀಪ ಬಂತದ ಈ ಪುರ್ಲ ರೇಸಿಗೆ ಧಾರ್ಮಿಕ ರೇಸಿಗೆ ಪಜ್ಜತೀತ ತುಂಬ ಪೂನಗ ಅವರ ಪಿರ ತಿರುಗುತ್ತು ಪುಣಗೆ ಐಕ್ ಸಿಂಹಾವಲೋಕನ ಅಂದ ಪನ್ಪ ಅಂಚಾಂಡ ಶಿವಭಕ್ತ ವೃಂದ ನಡತಿ ಬತ್ತಿ ಸಾದಿ ಎಂಚ ಉಂಡು ನೆತ್ತ ಬಗ್ಗೆ ಪೊಲಪು ನಿಕ್ಲ ದೊಂಬತ್ತ ದೇರೊಳಿರು ಪ್ರವೀಣ್ ಸೋಮೇಶ್ವರ. ವೇದಿಕೆಯಲ್ಲಿರುವ ಗಣ್ಯರಿಗೆ ನಮಸ್ಕರಿಸಿದ ಈ ವರದಿ 2007ರ ಸಾಲಿನಲ್ಲಿ ಶ್ರೀ ಸೋಮನಾಥ ದೇವರ ಸೇವೆಯನ್ನು ಮೂಲ ಧ್ಯೇಯವಾಗಿ ಇರಿಸಿಕೊಂಡು ಬೆರಳೆಣಿಕೆ ಸದಸ್ಯರಿಂದ ಆರಂಭವಾದ ಸಂಸ್ಥೆ ಶಿವಭಕ್ತ ವೃಂದ 2007ರ ಶ್ರೀ ಸೋಮನಾಥ ದೇವರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಸೇವಾ ರೂಪದಲ್ಲಿ ನಮ್ಮ ತಂಡದ ಸದಸ್ಯರೆಲ್ಲೂ ಸೇರಿಕೊಂಡು ಅಭಿನಯಿಸಿರುವ ಪ್ರಪ್ರಥಮ ಕಾರ್ಯಕ್ರಮ ತುಳುನಾಡ ವೈಭವ. ಮುಂದೆ 2008ರ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಗೂಡುದೀಪ ಪ್ರದರ್ಶನವನ್ನು ಏರ್ಪಡಿಸಿದೆವು. ಪರಿಸರದ ಹಿರಿಯರು ಕಿರಿಯರು ತೋರಿಸಿದ ಪ್ರೋತ್ಸಾಹ ಮುಂದಿನ ವರ್ಷ 2009ರಲ್ಲಿ ಗೂಡುದೀಪ ಸ್ಪರ್ಧೆಯನ್ನು ನಡೆಸುವ ಉತ್ಸಾಹವನ್ನು ನೀಡಿತು. ಮುಂದಿನ ವರ್ಷಗಳಲ್ಲಿ ಸಾಂಸ್ಕೃತಿಕ ಹಾಗೂ ಸಭಾ ಕಾರ್ಯಕ್ರಮಗಳೊಂದೇ ಗೂಡುದೀಪ ಸ್ಪರ್ಧೆಯನ್ನು 2 ವಿಭಾಗಗಳಲ್ಲಿ ಏರ್ಪಡಿಸಿಕೊಂಡು ಬಂದೆವು. ಮುಂದೆ 2011ರಿಂದ ಗೂಡುದೀಪ ಸ್ಪರ್ಧೆಯನ್ನು ಸಾಂಪ್ರದಾಯಿಕ ಆಧುನಿಕ ಪ್ರತಿಕೃತಿ ಎಂಬ 3 ವಿಭಾಗಗಳಲ್ಲಿ ಏರ್ಪಡಿಸಿ ಸರ್ವರ ಪ್ರಶಂಸೆಗೆ ಪಾತ್ರರಾಗಿರುತ್ತೇವೆ. 2019ರ ದಶಮಾನೋತ್ಸವ ಸಂದರ್ಭದಲ್ಲಿ ಗುರು ಹಿರಿಯರ ಸಲಹೆಯಂತೆ ಲೋಕ ಕಲ್ಯಾಣಾರ್ಥವಾಗಿ ದೇವಸ್ಥಾನದಲ್ಲಿ ವಿಶೇಷವಾಗಿ ರುದ್ರಹೋಮ ನಡೆಸಿರುತ್ತೇವೆ. ಶ್ರೀ ಸೋಮನಾಥ ದೇವರ ಜಾತ್ರೋತ್ಸವ ಸಂದರ್ಭದಲ್ಲಿ ಕಳೆದ 17 ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸೇವಾ ರೂಪದಲ್ಲಿ ನೀಡಿಕೊಂಡು ಬಂದಿರುತ್ತೇವೆ. ಬೇಡರ ಕಣ್ಣಪ್ಪ, ಮಹಾಸತಿ ಮಲ್ಲಮ್ಮ, ಭಕ್ತ ಮಾರ್ಕಾಂಡೇಯ, ರಾಜ ಸತ್ಯ ಹರಿಶ್ಚಂದ್ರ, ಏಕದಶಿ ಮಹಾತ್ಮೆ, ಕಾರ್ಣಿಕದ ಶಿವಮಂತ್ರ, ನಲದಮಯಂತಿ, ಬರ್ಬರಿಕ, ಕೋರ್ದಬ್ಬು ತನ್ನಿಮಾನಿಗ, ಸತ್ಯನಾಪುರದ ಸಿರಿ ಹೀಗೆ ಹಲವಾರು ಪೌರಾಣಿಕ ನಾಟಕಗಳೊಂದಿಗೆ ತುಳುನಾಡ ವೈಭವ, ರಾಮಾಯಣ, ಮಹಾಭಾರತ, ದೇವಿ ಮಹಾತ್ಮೆ, ಅಯ್ಯಪ್ಪ ಚರಿತ್ರೆ, ಶಿವತಾಂಡವ, ಕೃಷ್ಣ ಲೀಲಾಮೃತ ಮುಂತಾದ ನೃತ್ಯ ರೂಪ ಇತ್ಯಾದಿ ಕಲಾ ಸೇವೆಯನ್ನು ನಮ್ಮ ತಂಡ ಸದಸ್ಯರೇ ಅಭಿನಯಿಸಿ ಭಕ್ತಿಪೂರ್ವಕವಾಗಿ ಅರ್ಪಿಸಿರುತ್ತೇವೆ. ಹಾಗೆಯೇ ಕಳೆದ ಬಾರಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು
ದೇವಸ್ಥಾನದಲ್ಲಿ ಪ್ರಪ್ರಥಮ ಬಾರಿಗೆ ಪಾರ್ಥಸಾರಥಿ ಶ್ರೀ ಗೋಪಾಲಕೃಷ್ಣ ಗುಡಿ ಎದುರು ನಮ್ಮ ತಂಡದ ಸದಸ್ಯರು ದೇವಸ್ಥಾನದ ಅರ್ಚಕರು, ಸಿಬ್ಬಂದಿಗಳು ಹಾಗೂ ಭಕ್ತಾಭಿಮಾನಿಗಳೆಲ್ಲರನ್ನೂ ಸೇರಿಸಿಕೊಂಡು ಸಂಜೆ ಶ್ರೀ ಜನ್ಮಾಷ್ಟಮಿ ಉತ್ಸವವನ್ನು ನಡೆಸಿರುತ್ತೇವೆ. ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಹಾಗೆ ಇತ್ತೀಚೆಗೆ ನಡೆದ ಶ್ರೀ ಸೋಮನಾಥ ದೇವರ ಹಾಗೂ ಪರಿವಾರ ದೇವರುಗಳ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಮ್ಮ ತಂಡದ ಸದಸ್ಯರು ರಾತ್ರಿ ಹಗಲೆನ್ನದೆ ನಿರಂತರವಾಗಿ ಶ್ರಮದಾನದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಮಾತ್ರವಲ್ಲದೆ ಕ್ಷೇತ್ರದ ಪರಿಸರದಲ್ಲಿ ವನ ಮಹೋತ್ಸವ, ಚಿಲುಮೆಕೆರೆ ಅಭಿವೃದ್ಧಿ, ಸಾರ್ವಜನಿಕ ಉಚಿತ ವೈದ್ಯಕೀಯ ಶಿಬಿರ ಇತ್ಯಾದಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕರಿಸಿದ ದೇವಸ್ಥಾನದ ಆಡಳಿತ ಮಂಡಳಿ, ಅರ್ಚಕರು, ಸಿಬ್ಬಂದಿ ವರ್ಗ ಹಾಗೂ ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ 15ನೇ ವರ್ಷದ ಗೂಡುದೀಪ ಸ್ಪರ್ಧೆಯ ಈ ಸುಸಂದರ್ಭದಲ್ಲಿ ನಮಗೆ ಎಲ್ಲ ಕಾರ್ಯಗಳಲ್ಲಿ ತ್ರಿಕರಣಪೂರ್ವಕವಾಗಿ ಸಹಕರಿಸುತ್ತಿರುವ ಎಲ್ಲರಿಗೂ ನಮ್ಮ ತಂಡದ ಸದಸ್ಯರೆಲ್ಲರ ಪರವಾಗಿ ತುಂಬು ಹೃದಯ ಸ್ಮರಿಸುತ್ತಾ ಇನ್ನು ಮುಂದೆಯೂ ತಮ್ಮ ಸಂಪೂರ್ಣ ಸಹಭಾಗಿತ್ವವನ್ನು ಅಪೇಕ್ಷಿಸುತ್ತಾರೆ. ಶಿವಭಕ್ತರಿಂದ ನಡತಿ ಬತ್ತಿ ಸಾಧಿದ ಒಂಜಾತ್ ಪೊಲಪು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ರಂಗಗೂ ಕೂರ್ನಂಚತಿನ ಸಗಾಯದ ನಮಕ್ ಆ ರೀತಿ ಕೊರ್ತೀರು ಪಂಪಣೇನು ಬಾರಿ ತಿರ್ಲಿನ ನಮಕ್ ಪಡಿಮುಡಿ ಪಾದರೆ ಉಡಲ್ ದಿಂಜಿನ ಸುಲುವಿನ ಸಂದಾಯಿತ ಮಂತಂದು ಬಂದುಳೆ ಸ್ಥೂಲವಾಯಿನಂಚಿತ್ತಿನ ತುಡರಿನ ಅರಳಾದಿರು ಅಂಡ ಅಂತರಂಗದ ತುಡರು ಅರಳುಡುನಾಂಡ ನೋಡಿ ಪುರ್ಪಬೋಡು ತುಡರನ್ನು ಅರಳಾಯಿನಂಚಿತ್ತಿನ ಸನ್ಮಾನ್ಯ ಶ್ರೀ ರವೀಂದ್ರನಾಥ್ ರೈ ವಕೀಲರು, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಸೋಮನಾಥ ದೇವಸ್ಥಾನ ಆರ್ನ ನೋಡಿ ಪುರ್ಪುನು ಕೆಬಿಕೊಂಡೆ ಮಲ್ದದಕ್ಕೆ ನನಗ ಸ್ವಾಮಿ ಸೋಮನಾಥಕ್ಕೆ ಸಾಷ್ಟಾಂಗ ಪ್ರಣಾಮ ಮಲ್ತೊಂದು ವೇದಿಕೆ ಇಡಿತ್ತಿನ ಇನ್ನಿತ ಈ ಗೂಡುತು ಸ್ಪರ್ಧೆದ ಸಭಾ ಕಾರ್ಯಕ್ರಮದ ಸಮಾರಂಭದ ಮುಖ್ಯ ಅತಿಥಿಯಾನ ಆತ್ಮೀಯರಾಯನ ಪ್ರಮೋದ್ ಕುಮಾರ್ ಇನ್ಸ್ಪೆಕ್ಟರೇ, ಧಾರ್ಮಿಕ ಉಪನ್ಯಾಸಕರಾಗಿದ್ದ ವಸಂತ್ ಕುಮಾರ್ ಪೇಲರವರೇ, ಕರಿಂಗ್ಲಟರ್ಮುಡು ಶ್ವೇತಪಲ್ಲಿಯರೇ, ಇನ್ನು ಆತ್ಮೀಯರಾಯನ ಶರಶ್ಚಂದ್ರ ಗಟ್ಟಿಯರೇ, ಪಕ್ಕ ವೇದಿಕೆ ಇಡಿತ್ತಿನ ಪೂರ ಗಣ್ಯರೇ, ಮೂಲ ಸೇರಿದ ಭಕ್ತಾಭಿಮಾನ್ಯರೇ, ನಾನು ಕರೆಕ್ಟ ಒಂದು 15 ಈ ವರ್ಷದ ಬ್ರಹ್ಮಕಲಶ ತಾಯಿಗೆ ತುಂಬುದ ಬ್ರಹ್ಮಕಲಶ ಅಂದರೆ 14 ವರ್ಷಕ್ಕೆ ತುಂಬುಡ್ದು ನಾನು ತೋಂದುಲ್ಲೆ ಈ ಶಿವಶಕ್ತಿ ವೃಂದ ಸೋಮೇಶ್ವರ ಶಿವಮನಾಥ ಭಜನ ಮಂಡಳಿ ಈ 15 ವರ್ಷ ಗೂಡುದೀಪ ಸ್ಪರ್ಧೆ ಅದು ಸೊ ಎಲ್ಲೇ ಮಟ್ಟ ಶುರು ಮಾಡ್ತಾರೆ ಇತ್ತ ಭಾರಿ ಪೊರ್ಲೋಡು ಒಂಜಿ ಫಂಕ್ಷನ್ ನಿರ್ಮಾಣ ಅಂತಂದರೆ ಖಾಲಿ ಗೂಡುದೀಪ ಸ್ಪರ್ಧೆ ಮಾತ್ರ ಅತ್ತೆ ಸೋಮನಾಥನ ದೇವಸ್ಥಾನದ ಒಂಜಿ ಎಡ್ಡ ಕೆಲಸ ಪಡು ಅವು ಧಾರ್ಮಿಕ ಒಂದು ವರ್ಷಾವಧಿ ಉತ್ಸವ ಪಡು ಹತ್ತು ಲಕ್ಷದೀಪ ಪಡು ಶಿವರಾತ್ರಿ ಪಡು ಓಲ್ಲ ಒಂಜಿ ಫಂಕ್ಷನ್ ಇತ್ತನಲ್ಲ ಶಿವಭಕ್ತ ವೃಂದ ಪಕ್ಕ ಸೋಮನಾಥ ಭಜನ ಮಂಡಳಿ ಭಾರಿ ಆತು ಉತ್ಸಾಹಭರಿತವಾದ ನೆಟ್ಟು ಪಾಲ್ಗೊಳ್ಳುವರು. ಸೋಮನಾಥನ ಧಾರ್ಮಿಕದ ಕೆಲಸಕ್ಕೆ ನೆಕ್ ಪೂರ ಸಹಕಾರ ಕೊರ್ಪೆರು. ವಾಸ್ತವ ಕಡೆ ಬಲ್ನೆಕನೆ ಕರೆನ ಬ್ರಹ್ಮಕಲಶದ ಸಂದರ್ಭಡು ಅಕ್ಲಮಂತನ ಸೇವೆ ನಮ್ಮ ಮರೆಪೆರ ಸಾಧ್ಯನೆ ಜಾತೊಂದು ಶ್ರಮದಾನ ಅಂದು ಭಕ್ತಿಪೂರ್ವಕ ಈ ಪರಿಸರದ ಪೂರ ಸೇರಿದು ಮಲ್ತಿದ್ದಾರೆ. ಅಕ್ಲೆ ಮಾತ್ರೆಗಳನ್ನು ಋತುಪ್ರಕ ಧನ್ಯವಾದ ಸಮರ್ಪಣೆ ಅಂತಂದು ಈ ಒಂದು ಗೂಡುದಿ ಸ್ಪರ್ಧೆ ಪೊರ್ಲಾದ ನಡಪಡೆ ನೆಟ್ಟು ಭಾಗವಹಿಸಿನಕ್ಲೆ ಮಾತ್ರೆಗಳನ್ನ ಅಭಿನಂದನೆ ಕೊರೋದು ನಾನು ರಡ್ ಪಾತ್ರೆ ಅನ್ನುತ್ತಾ. ಥ್ಯಾಂಕ್ ಯು. ಕೆಲಸ ಜಾಸ್ತಿ ಎನ್ನುವ ಹಾಗೆ ಹಿತವಾದ ಮಿತವಾದ ನುಡಿಮುತ್ತುಗಳಿಂದ ಶುಭ ಹಾರೈಕೆಯ ಸಿಹಿ ಸಿಂಚನವನ್ನು ಧಾರೆ ಎರೆದಿದ್ದಾರೆ. ಸನ್ಮಾನಿಸುತ್ತಾ ವೇದಿಕೆಯಲ್ಲಿ ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಇದೀಗ ಶಿವಭಕ್ತ ಗೌರವವನ್ನು ನೀಡಿದ್ದೇವೆ. ನಮ್ಮ ಊರಿನ ಕೀರ್ತಿ ಸತ್ಕೀರ್ತಿಯನ್ನು ಮೇರು ವ್ಯಕ್ತಿತ್ವ ನಾಟ್ಯಗುರು ವಿದ್ವಾನ್ ಪ್ರಮೋದ್ ಉಳ್ಳಾಳ್ ಅವರಿಗೆ ಇದೀಗ ವೇದಿಕೆಯಲ್ಲಿ ಗೌರವವನ್ನು ಅರ್ಪಣೆ ಮಾಡಿ ಪದಾಧಿಕಾರಿಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಮಾಡಲು ಬಂದಂತಹ ಸನ್ಮಾನ್ಯ ಶ್ರೀ ವಿದ್ವಾನ್ ಪ್ರಮೋದ್ ಉಳ್ಳಾಳ್ ಅವರಿಗೆ ಅತ್ಯಂತ ಪ್ರೀತಿ ಗೌರವ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಮೋದ್ ಉಳ್ಳಾಳ್ ಅವರ ಅಭಿನಂದನಾ ಪತ್ರ, ಶಾಂತಲ ಪ್ರಶಸ್ತಿ ಪುರಸ್ಕೃತರಾದಂಥ ನೃತ್ಯ ಗುರು ಉಳ್ಳಾಳ್ ಮೋಹನ್ ಕುಮಾರ್ ಕಲಾಶ್ರೀ ಪ್ರಶಸ್ತಿ ಪಡೆದಂಥ ಮಾನ್ವಿತರಾದಂಥ ವಿದೇಶಿಯರಾದ ರಾಜಶ್ರೀ ಉಳ್ಳಾಳ್ ಮತ್ತು ಶಾರದಾ ಮಣಿಶೇಖರ್ ಹಾಗೂ ವಿದ್ವಾನ್ ಪ್ರವೀಣ್ ಬೆಂಗಳೂರು ಇವರ ಶಿಷ್ಯರಾಗಿರುವಂಥ ತಾವು ದೂರದರ್ಶನ ಶ್ರೇಣೀಕೃತ ಕಲಾವಿದರು. ಕರ್ನಾಟಕದ ಸರ್ಕಾರದಿಂದ ರಾಜ್ಯ ಮಟ್ಟದಲ್ಲಿ ಜರುಗಿದ ಯುವ ಪ್ರತಿಭೆ ಭರತನಾಟ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡ ಮೊದಲ ಯುವ ಕಲಾವಿದ. ಹಾಗೆಯೇ ರಾಜ್ಯ ಮಟ್ಟದ ಭರತನಾಟ್ಯ ಸ್ಪರ್ಧೆಯಲ್ಲಿ 3 ಬಾರಿ ಪ್ರಥಮ ಸ್ಥಾನ ವಿಜೇತರು. ಅಲ್ಲದೆ MMCA ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಬೆಸ್ಟ್ ಡ್ಯಾನ್ಸರ್ ಅವಾರ್ಡ್ ವಿಜೇತರಾಗಿದ್ದೀರಿ. ತಾವು ಟ್ಯಾಲೆಂಟ್ ಹಂಟ್ ಪ್ರಶಸ್ತಿ, ರಾಣಿ ಅಬ್ಬಕ್ಕ ಯುವ ಕಲಾ ಪ್ರಶಸ್ತಿಗಳನ್ನು ಮೂಡಿಗೇರಿಸಿಕೊಂಡಿರುತ್ತೀರಿ. ದುಬೈ, UAE ಮುಂತಾದ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭರತನಾಟ್ಯ ಕಾರ್ಯಕ್ರಮ ನೀಡಿ ಅಂತಾರಾಷ್ಟ್ರೀಯ ಪಿಂಗಾರ ಪ್ರಶಸ್ತಿ, JCI ಸಾಧನಶ್ರೀ ಪ್ರಶಸ್ತಿ,
ದೆಹಲಿಯಲ್ಲಿ ಗಾಯನ ರತ್ನ ನ್ಯಾಷನಲ್ ಅವಾರ್ಡ್ ಮುಂತಾದವುಗಳಿಂದ ಮಾನ್ಯತರಾಗಿದ್ದೀರಿ. ನೃತ್ಯ ಸೌರಭ ನಾಟ್ಯಾಲಯ ಉಳ್ಳಾಳ ಇದರ ನೃತ್ಯ ನಿರ್ದೇಶಕರಾಗಿರುವ ತಾವು ತುಳು ಭಾಷೆಯಲ್ಲಿ ಅನೇಕ ನೃತ್ಯ ರೂಪಕಗಳಿಗೆ ನೃತ್ಯ ಸಂಯೋಜಿಸಿ ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿ ಜನಮನ ಗೆದ್ದಿರ್ತೀರಿ. ಮಂಗಳ ಜ್ಯೋತಿ ವಿಶೇಷ ಮಕ್ಕಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡುತ್ತಿರುವ ತಾವು ಬ್ರಹ್ಮಶ್ರೀ ನಾರಾಯಣಗುರು ನೃತ್ಯ ರೂಪಕ ಪ್ರದರ್ಶನ ನೀಡಿ ಅದರಲ್ಲಿ ಬಂದಂತಹ ಹಣವನ್ನು ಕ್ಯಾನ್ಸರ್ ಪೀಡಿತ ಬಡ ಮಕ್ಕಳಿಗೆ ನೀಡಿರುವಂಥ ಸಮಾಜಮುಖಿ ಕಾರ್ಯಕ್ರಮ ನಡೆಸಿದವರು. ತಮ್ಮ ಕಲಾ ಸಾಧನೆಯನ್ನು ಪರಿಗಣಿಸಿ ನೃತ್ಯ ಲಹರಿ ನಾಟ್ಯಾಲಯವು ನಾಟ್ಯ ನಿರಂಜನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೆಯೇ ಇದೀಗ 2023 ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ತಾವು ಕಲಾಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಸಾಧನೆ ಮಾಡಲಿ, ನಿಮ್ಮಿಂದ ಹೆಚ್ಚಿನ ಶಿಷ್ಯರು ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಾಗಲಿ, ತಮ್ಮ ಕೀರ್ತಿ ದೇಶ ವಿದೇಶಗಳಲ್ಲಿ ಪಸರಿಸುವಂತಾಗಲಿ. ಶ್ರೀ ಸ್ವಾಮಿ ಸೋಮನಾಥನು ನಿಮಗೆ, ನಿಮ್ಮ ಮನೆಯವರಿಗೆ ಹಾಗೂ ನಿಮ್ಮ ಶಿಷ್ಯ ವೃಂದಕ್ಕೆ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ನೀಡಿ ಆಶೀರ್ವಾದ ಮಾಡಲಿ ಎಂದು ನಮ್ಮೆಲ್ಲರ ಹೃದಯ ತುಂಬಿದ ಪ್ರಾರ್ಥನೆಯೊಂದಿಗೆ ಶ್ರೀ ಸೋಮನಾಥ ದೇವರ ಲಕ್ಷ ದೀಪೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶಿವಭಕ್ತ ವೃಂದ ಸೋಮೇಶ್ವರ ಮತ್ತು ಶ್ರೀ ಸೋಮನಾಥ ಭಜನಾ ಮಂಡಳಿ ತಮ್ಮ ಕೀರ್ತಿ ಸತ್ಕೀರ್ತಿ ನಾಡೆಲ್ಲ ಪಸರಿಸಲಿ, ಊರೆಲ್ಲ ಮಿಂಚಲಿ, ಇನ್ನಷ್ಟು ಪ್ರಶಸ್ತಿ ತಮ್ಮ ಬಗಳಿಗೆ ಇರಲಿ ಎನ್ನುವಂಥದ್ದು ನಮ್ಮ ಸದಾಶಯ. ವೇದಿಕೆಯಲ್ಲಿರುವಂಥ ಸನ್ಮಾನ್ಯ ಶ್ರೀ ಪ್ರಮೋದ್ ಕುಮಾರ್, ಅದೇ ರೀತಿ ವಸಂತ್ ಕುಮಾರ್ ಪೆರ್ಲಾ, ರವೀಂದ್ರನಾಥ್ ರೈ ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಅತ್ಯಂತ ಪ್ರೀತಿ ಗೌರವ ಅಭಿಮಾನದಿಂದ ನೀಡುವಂಥ ಗೌರವ ಅನೇಕ ವೇದಿಕೆಗಳು ತಮ್ಮ ಪಾಲಿಗೆ ಒದಗಿ ಬರಲಿ ಎನ್ನುವಂಥದ್ದು ನಮ್ಮ ಸದಾಶಯ. ಸೇವಾ ಕ್ಷೇತ್ರದಲ್ಲಿ ತಮ್ಮ ವಿಶೇಷವಾದಂತಹ ಸೇವೆಯನ್ನು ನೀಡ್ತಾ ಬಂದಿರುವಂತಹ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ನಿಯಮಿತ ಇದರ ವೇದಿಕೆಯಲ್ಲಿ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಗೌರವವನ್ನು ನೀಡಲಿಕ್ಕಿದ್ದೇವೆ. ಅವರು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. 1956ರಲ್ಲಿ ಸ್ಥಾಪಿತವಾದಂಥ ಕೋಟೆಕಾರು ವ್ಯವಸಾಯ ಸಹಕಾರ ಸಂಘವು ತನ್ನ ಸಾರ್ಥಕ 67 ಸಂವತ್ಸರಗಳಿಂದ ಸುದೀರ್ಘ ಕಾರ್ಯವ್ಯಾಪ್ತಿಯಲ್ಲಿ 14 ಗ್ರಾಮಗಳ ಕೃಷಿಕರಿಗೆ, ರೈತರಿಗೆ ಸರ್ಕಾರದಿಂದ ಸಿಗುವ ಸಾಲ ಸೌಲಭ್ಯಗಳನ್ನು ಕ್ಲಪ್ತ ಸಮಯದಲ್ಲಿ ಪೂರೈಸುತ್ತಿದೆ. ಹಾಗೆಯೇ ಸಂಘದ ವತಿಯಿಂದ ಭತ್ತ ಕೃಷಿಗೆ ಸಹಾಯಧನ, ಮೈಲುತುತ್ತು ಸಬ್ಸಿಡಿ ಹಾಗೂ ಇನ್ನಿತರ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 7 ಶಾಖೆಗಳನ್ನು ಹೊಂದಿದ್ದು ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ಮುಖದ ಕ್ಲಪ್ತ ಸೇವೆಯನ್ನು ನೀಡುತ್ತಾ ಜನಮನ್ನಣೆಗೆ ಪಾತ್ರವಾಗಿದೆ. ಹಾಗೆಯೇ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ. ಸಂಘದ ಅತ್ಯುತ್ತಮ ಸಾಧನೆ ಮತ್ತು ಸೇವೆಯನ್ನು ಗುರುತಿಸಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ಪ್ರಶಸ್ತಿಗಳಿಂದ ಪುರಸ್ಕೃತವಾಗಿದೆ. ಹಾಗೆಯೇ ಇದೀಗ 2023 ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರವಾಗಿದೆ. ಸಹಕಾರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮತ್ತು ಸಾಧನೆ ಮಾಡುವಂತಾಗಲಿ, ನಿಮ್ಮ ಕೀರ್ತಿಯು ದೇಶ ವಿದೇಶಗಳಲ್ಲಿ ಪಸರಿಸುವಂತಾಗಲಿ. ಶ್ರೀ ಸೋಮನಾಥನು ನಿಮ್ಮ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಹಾಗೂ ನಿಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೆ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ನೀಡಿ ಆಶೀರ್ವದಿಸಲಿ ಎಂದು ನಮ್ಮೆಲ್ಲರ ಹೃದಯ ತುಂಬಿದ ಪ್ರಾರ್ಥನೆಯೊಂದಿಗೆ ಶ್ರೀ ಸೋಮನಾಥ ದೇವರ ಲಕ್ಷ ದೀಪೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶಿವಭಕ್ತ ವೃಂದ ಸೋಮೇಶ್ವರ ಮತ್ತು ಸೋಮನಾಥ ಭಜನಾ ಮಂಡಳಿ ಹಾರವನ್ನು ತೊಡಿಸಿ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರು ಹರ್ಷವರ್ಧನ್ ಅವರಿಗೆ ಅಭಿಮಾನದ ಗೌರವ ಲಕ್ಷ ದೀಪೋತ್ಸವದ ಈ ಶುಭ ಸಂದರ್ಭದಲ್ಲಿ ಇನ್ನಷ್ಟು ಸೇವೆಯನ್ನು ನೀಡುವಂತಹ ಶಕ್ತಿಯನ್ನು ಶ್ರೀದೇವರು ಅನುಗ್ರಹಿಸಲಿ, ಆಶೀರ್ವದಿಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆ.
ಮುಂದಕ್ಕೆ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ಇವರಿಗೆ ಗೌರವವನ್ನು ನೀಡಲಿಕ್ಕಿದ್ದೇವೆ. ಇದರ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಇದರ ವೇಣುಗೋಪಾಲ್ ಅವರಿಗೆ ಗೌರವವನ್ನು ನೀಡಲಿಕ್ಕಿದ್ದೇವೆ. ಅವರ ಅಭಿನಂದನಾ ಪತ್ರ. ಕಳೆದ 45 ವರ್ಷಗಳಿಂದ ತನ್ನ ಪರಿಧಿಯೊಳಗೆ ವಿವಿಧ ಗ್ರಾಮಗಳನ್ನೊಳಗೊಂಡು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಧ್ಯೇಯ ವಾಕ್ಯದಂತೆ ಎಲ್ಲ ವರ್ಗದ ಜನರಿಗೆ ಹಾಗೂ ಸಮಾಜಕ್ಕೆ ಸುದೀರ್ಘವಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಸೇವೆಗಳನ್ನು ನೀಡುತ್ತಾ ಬಂದಿದ್ದು ಜನಮನ್ನಣೆಗೆ ಪಾತ್ರರಾಗಿದ್ದೀರಿ. ಅಲ್ಲದೆ ಶ್ರೀ ಸೋಮನಾಥ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವದಲ್ಲಿ ತಮ್ಮ ಪಾತ್ರ ಅಪಾರವಾದದ್ದು. ಸಂಘದ ಅತ್ಯುತ್ತಮ ಸೇವೆಗಳನ್ನು ಗುರುತಿಸಿ ಇದೀಗ 2023ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಚಾರವಾಗಿದೆ. ನಿಮ್ಮ ಸಂಘವು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಾಗಲಿ, ನಿಮ್ಮ ಕೀರ್ತಿಯು ದೇಶ ವಿದೇಶಗಳಲ್ಲಿ ಪಸರಿಸುವಂತಾಗಲಿ. ಶ್ರೀ ಸೋಮನಾಥನು ನಿಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರಿಗೆ ಸುಖ, ಶಾಂತಿ, ನೆಮ್ಮದಿ ಮತ್ತು ನೀಡಿ ಆಶೀರ್ವದಿಸಲಿ ಎಂದು ನಮ್ಮೆಲ್ಲರ ಹೃದಯ ತುಂಬಿದ ಪ್ರಾರ್ಥನೆಯೊಂದಿಗೆ ಶ್ರೀ ಸೋಮನಾಥನ ದೇವರ ಲಕ್ಷ ದೀಪೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಿವಭಕ್ತ ವೃಂದ, ಸೋಮೇಶ್ವರ ಮತ್ತು ಸೋಮನಾಥ ಭಜನಾ ಮಂಡಳಿ, ವೇದಿಕೆಯಲ್ಲಿರುವಂಥ ಅತಿಥಿ ಅಭ್ಯಾಗತರ ದಿವ್ಯ ಹಸ್ತದಲ್ಲಿ ಗೌರವವನ್ನು ನೀಡ್ತೇವೆ. ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮ ಬಗಲಿಗೇರಿಸಿಕೊಂಡಂತಹ ಒಂದು ಸಂಘ ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ. ಇದು ಭಾಗ್ಯ ವಯ್ಯ ಎನ್ನುವ ಹಾಗೆ ಪರಮ ಸೌಭಾಗ್ಯದ ಕೃತಜ್ಞತೆಗಳು. ತುಳುನಾಡ ಜನಪದ ಕಲೆ ಹುಲಿ ವೇಷ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ನಮ್ಮ ಊರಿಗೆ ಬಂದಿದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಸಂಭ್ರಮ, ಸಂತಸ ವಿಚಾರ. ಇಂತಹ ಹುಲಿವೇಷ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ತಮ್ಮ ಬಗಲಿಗೇರಿಸಿಕೊಂಡ ನಮ್ಮೂರಿನ ಹೆಮ್ಮೆಯ ತಂಡಕ್ಕೆ ಸೋಮೇಶ್ವರ ಫ್ರೆಂಡ್ಸ್ ಕ್ಲಬ್ ಇದರ ಅಧ್ಯಕ್ಷರ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರಿಗೆ ಅಭಿನಂದನೆಯನ್ನು ನೀಡಲಿಕ್ಕಿದ್ದೇವೆ. ಅಭಿನಂದನಾ ಪತ್ರ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸೋಮೇಶ್ವರ ಪರಿಸರದಲ್ಲಿ ಅನೇಕ ಜನಪದ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬರುತ್ತಿದ್ದು ಹಲವಾರು ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ಚಾಂಪಿಯನ್ ತಂಡವಾಗಿದೆ. ಶ್ರೀ ಸೋಮನಾಥ ದೇವರ ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ತ್ರಿಕರಣಪೂರ್ವಕವಾಗಿ ಶ್ರಮಿಸಿರುತ್ತಾರೆ. ಅಲ್ಲದೆ ಹಲವಾರು ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸಿ ಜನಮನ್ನಣೆಗೆ ಪಾತ್ರವಾಗಿದೆ. 40 ವರ್ಷಗಳ ಹಿಂದೆ ಸೋಮೇಶ್ವರ ಮಾಧವ ಬಳಗದವರಿಂದ ಪ್ರಾರಂಭವಾದ ಶಾರದಾ ಹುಲಿ ಎಂಬ ಹುಲಿವೇಷ ತಂಡವನ್ನು ಇದೀಗ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಪ್ರತಿ ವರ್ಷ ನವರಾತ್ರಿಯ ಸಮಯದಲ್ಲಿ ಕೊಲ್ಯ ಶ್ರೀ ಶಾರದಾ ಮಾತೆಯ ಶೋಭಾಯಾತ್ರೆಯಲ್ಲಿ ಹುಲಿವೇಷದ ಟ್ಯಾಬ್ಲೋವನ್ನು ಮಾಡಿ ನಿರಂತರವಾಗಿ ಕಲಾಸೇವೆಯನ್ನು ನೀಡುತ್ತಿದ್ದಾರೆ. ಕಳೆದ 8 ವರ್ಷಗಳಿಂದ ಮಂಗಳೂರಿನಲ್ಲಿ ಆಯೋಜನೆಗೊಳ್ಳುತ್ತಿರುವಂತಹ ಪಿಲಿನಲಿಕೆ ಹುಲಿವೇಷ ಕುಣಿತ ಸ್ಪರ್ಧೆಯಲ್ಲಿ ಕಳೆದ ಬಾರಿ ಪ್ರಪ್ರಥಮವಾಗಿ ಭಾಗವಹಿಸಿ ಅಕ್ಕಿ ಮುಡಿ ಎಸೆಯುವ ವಿಭಾಗದಲ್ಲಿ ಪ್ರಶಸ್ತಿ ಗಳಿಸಿ ಇದೀಗ ತನ್ನ 2ನೇ ಪ್ರಯತ್ನದಲ್ಲಿ ಪಿಲಿನಲಿಕೆ ಸ್ಪರ್ಧಾಕೂಟದಲ್ಲಿ ಹುಲಿವೇಷ ಕುಣಿತದ ಅಸಾಧಾರಣ ಪ್ರದರ್ಶನ ನೀಡಿ 2023ನೇ ಸಾಲಿನ ಪ್ರಥಮ ಸ್ಥಾನವನ್ನು ಪಿಲಿನಲಿಕೆ 2023ರ ಚಾಂಪಿಯನ್ ತಂಡ ಎನಿಸಿ ನಮ್ಮ ಊರಿನ ಹೆಸರನ್ನು ಎತ್ತರಕ್ಕೆ ಏರಿಸುತ್ತಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸೋಣ. ನಿಮ್ಮ ಸಂಸ್ಥೆಯು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕ್ರೀಡಾತ್ಮಕ ಮತ್ತು ಕಲಾತ್ಮಕ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಾಗಲಿ, ನಿಮ್ಮ ಕೀರ್ತಿಯು ದೇಶ ವಿದೇಶಗಳಲ್ಲಿ ಪಸರಿಸುವಂತಾಗಲಿ. ಶ್ರೀ ಸೋಮನಾಥನು ನಿಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಸುಖ, ಶಾಂತಿ, ನೆಮ್ಮದಿ ನೀಡಿ ಆಶೀರ್ವದಿಸಲಿ ಎಂದು ನಮ್ಮೆಲ್ಲರ ಹೃದಯ ತುಂಬಿದ ಪ್ರಾರ್ಥನೆಯೊಂದಿಗೆ ಶ್ರೀ ಸೋಮನಾಥ ದೇವರ ಲಕ್ಷದೀಪೋತ್ಸವ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಿವಭಕ್ತ ವೃಂದ,
ಸೋಮೇಶ್ವರ ಮತ್ತು ಸೋಮನಾಥ ಭಜನಾ ಮಂಡಳಿ. ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಹುಲಿವೇಷದ ಮೂಲಕ ನಮ್ಮ ಊರಿನ ಕೀರ್ತಿ ಸತ್ಕೀರ್ತಿಯನ್ನು ದೇಶ ವಿದೇಶಗಳಲ್ಲಿ ಪಸರಿಸಿದಂತಹ ಅಪ್ರತಿಮ ತಂಡ ಸೋಮೇಶ್ವರ ಫ್ರೆಂಡ್ಸ್ ಕ್ಲಬ್ ಇವರಿಗೆ SFC ತಂಡಕ್ಕೆ ಅಭಿಮಾನದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಈಗ ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ 4 ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಅದರಲ್ಲಿ ಒಬ್ಬರಾದ ವೇದಿಕೆಯಲ್ಲಿ ಬಂದು ತಮ್ಮ ಮಾತನ್ನು ಆಡಿದರೆ ಒಳ್ಳೆಯದಿತ್ತು. ಪ್ರಮೋದ್ ಕುಮಾರ್ ಒಂದೆರಡು ಮಾತನ್ನು, ಅಭಿನಂದನಾ ಮಾತನ್ನು. ಸತ್ಯನೇತ್ರೆ ಮಹಾದೇವಿ ಸರ್ವಲೋಕ ಶುಭಂಕರಿ ಜ್ಯೋತಿರ್ಮಯಿ ಜಗದ್ವಂದೇ ಧರ್ಮರೂಪೇ ನಮೋಸ್ತುತೆ. ಸೋಮನಾಥನ ಪಾದಾರವಿಂದಕ್ಕೆ ಪೊಡಮಡುತ್ತಾ ವೇದಿಕೆಯಲ್ಲಿರುವ ಗಣ್ಯಾತಿಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರನ್ನೂ ಸ್ಮರಿಸುತ್ತಾ, ಇವತ್ತು ನಮಗೆ ಸನ್ಮಾನ ಕಾರ್ಯಕ್ರಮ. ನಮ್ಮನ್ನು ಗುರುತಿಸಿ ಬಹಳ ಪ್ರೀತಿಯಿಂದ ನಮ್ಮನ್ನು ಸನ್ಮಾನ ಮಾಡಿದರೆ ಪದಗಳಿಲ್ಲ, ಹೃದಯ ತುಂಬಿ ಬಂದಿದೆ. ಬಹುಶಃ ಈ ಸೋಮನಾಥನ ಸಾನ್ನಿಧ್ಯದಲ್ಲಿ ಇಂತಹ ಸನ್ಮಾನವನ್ನು ಸ್ವೀಕರಿಸಲು ಅದು ಸೋಮನಾಥನ ಚಿತ್ತದಿಂದಲೇ ಸಾಧ್ಯ ವಿನಃ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ದೇವರ ಅನುಗ್ರಹದಿಂದ ನಮಗೆ ಈ ಸಾನ್ನಿಧ್ಯದಲ್ಲಿ ಸನ್ಮಾನವನ್ನು ನೀವು ಮಾಡಿದ್ದೀರಾ. ಆ ಸೋಮನಾಥನ ಅನುಗ್ರಹ ಮತ್ತು ಕೃಪಾ ಕಟಾಕ್ಷ ಎಂಬ ಭಾವನೆ ಹಾಗೂ ಭಾವ ಶಿವಭಕ್ತ ವೃಂದದವರು ನಮ್ಮನ್ನು ಗುರುತಿಸಿ ಇಷ್ಟು ದೊಡ್ಡ ಸನ್ಮಾನವನ್ನು ಮಾಡಿದರೆ ಇದು ನಮ್ಮ ಜೀವನದಲ್ಲಿ ಹಾಗೂ ನಾವು ಮುಂದಕ್ಕೆ ಇನ್ನಷ್ಟು ಸಾಧನೆ ಮಾಡಬೇಕು ಎಂದು ನಮಗೆ ಒಂದು ಗಮನವನ್ನು ಹರಿಸಿದ್ದೀರಾ. ಮುಂದಕ್ಕೆ ಇಂತಹ ಸಾಧನೆ ಮಾಡಲಿಕ್ಕೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತೀರಾ. ಈ ನಿಮ್ಮ ಸನ್ಮಾನಕ್ಕೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಖಂಡಿತವಾಗಿಯೂ ನಮ್ಮ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಹ ಶಕ್ತಿಯನ್ನು ಆ ಸೋಮನಾಥ ದೇವ ನಮಗೆಲ್ಲರಿಗೂ ಅನುಗ್ರಹಿಸಲಿ ಎನ್ನುವ ಭಕ್ತಿಯ ಪ್ರಾರ್ಥನೆಯೊಂದಿಗೆ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ನೋಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು, ನೋಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನೋಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಏನಬೇಕು ಎನ್ನುವ ಹಾಗೆ ಯಾವತ್ತೂ ಕೂಡ ಬಾಗಿ ಇರ್ತದೆ. ಆ ರೀತಿಯಾದಂಥ ನುಡಿಮುತ್ತನ್ನು ನಮ್ಮ ಮುಂದಿಟ್ಟಿದ್ದಾರೆ. ಸುತ್ತ ವೇದಿಕೆಯಲ್ಲಿ ಮುಂದಕ್ಕೆ ಬಿಲ್ಲವ ವೇಣುಗೋಪಾಲ್ ಅವರು ವೇದಿಕೆಯಲ್ಲಿ ಬಂದು ಒಂದೆರಡು ನುಡಿಮುತ್ತನ್ನು ಆಡಬೇಕಾಗಿ ಕೇಳಿಕೊಡ್ತಾ ಇದ್ದೆ. ಮಿತ್ತರ್ಮೇಡು ಓಲಗಾಯನ ಮಾತ ಮಲ್ಲ ಬಿನ್ನಿರೆಗು ಅಂಚನೆ ತೀರ್ಥ ಚಾವಡ್ಡುಪುನ ಮಾತ ಬಂಧುಲೆಗು ವಂದನೆ ಮಂತಂದು ಇನಿ ಎಂಕಲ್ನ ಸಂಸ್ಥೆನು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನೇಕು ನಮ್ಮ ಶಿವಭಕ್ತ ವೃಂದ ಸೋಮೇಶ್ವರ ಬಕ ಶ್ರೀ ಸೋಮನಾಥ ಭಜನಾ ಮಂಡಳಿ ಸೋಮೇಶ್ವರ ಮಕ್ಕಳು ಲೆತ್ತದೊಂಜಿ ಮೋಕೆಡು ಅಭಿನಂದನಾ ಕಾರ್ಯಕ್ರಮ ಕೊಡ್ತಾರೆ. ಇಂಕಲ್ನ ಪೂರ ಸಂಸ್ಥೆದ ಅಧ್ಯಕ್ಷರು ಸರ್ವ ಸದಸ್ಯರಿಗೆಲ್ಲ ಇಂಕಲ್ನ ಸಂಸ್ಥೆದ ಪರವಾದ ವಂದನೆ ಕೃತಜ್ಞತೆಗಳು. ಅಂಚನೆ ಎಂಕಲ್ನ ಸಂಸ್ಥೆ ಸೋಮನಾಥ ದೇವರನ್ನ ಒಂಜಿ ಸೇವಾ ಕಾರ್ಯಕ್ರಮ ಇತ್ತಿಂದ ಬಾರಿ ಹುಮ್ಮಸ್ಸಡು ಎಂಕಲ ಸಮಾಜ ಭಾಗವಹಿಸೊಂದು ಬರೊಂದುಂಡು. ಬ್ರಹ್ಮ ಕಲಸಾವಡು ಒಂಜಿ ಮುಲ್ಪದ ಸೇವಾ ಕಾರ್ಯಕ್ರಮಗು ಅಂಚನೆ ಇನಿ ಈ ಪೊರ್ತುಗು ಎಂಕಲ್ನ ಸಂಸ್ಥೆದ ಪರವಾದ ಅಧ್ಯಕ್ಷರನ್ನ ನಿಲೆಟ್ಟು ಶಿವಭಕ್ತ ವೃಂದ ಬಕ ಸೋಮನಾಥ ಭಜನಾ ಮಂಡಳಿ ಅಂಚನೆ ಸೋಮನಾಥ ದೇವಸ್ಥಾನದ ಆಡಳಿತ ಮಂಡಳದ ಕಲ್ಡ ಒಂಜಿ ಎಂಕಲೊಂಜಿ ಏನೊಂಜಿ ಅಧ್ಯಕ್ಷರನ್ನ ನಿಲೆಟ್ಟು ಮುಲ್ಪ ನಮ್ಮ ಸೋಮನಾಥ ದೇವರನ್ನ ಒಂಜಿ ಸೇವಾ ಕಾರ್ಯಕ್ರಮ ಇತ್ತಂಡ ಎಂಕಲು ಸಂಪೂರ್ಣವಾದ ಎಂಕಲ ಸಮಾಜ ಆ ಸೇವಾ ಕಾರ್ಯಕ್ರಮಡು ಭಾಗವಹಿಸುವ ಪನ್ಪನ ಒಂಜಿ ಭರವಸೆಲ್ಲ ಕೊರೊಂದು ಎಂಕಲಿಗೆ ಈ ಮುಲ್ಪ ಅಭಿನಂದನಾ ಕಾರ್ಯಕ್ರಮ ಮಂತಿನೇಕು ಪಿರೋರ ಅಂಕಲಿಗೆ ಪೂರಕ್ಲೆಗೆಲ್ಲ ಉಡಲ್ದಿಂಜಿ ಸೊಲ್ಮೇಲ್ ಚಂದ ಒಂದು ಎನ್ನರಡ್ಡು ಪಾತೆರನ್ನು ಮುಕ್ತಾಯ ಮನ್ಪೆ. ಧನ್ಯವಾದ. ರಡ್ಡೆ ಪಾತೆರಡು ಎಡ್ಡೆ ಪುದ ಮದಿಪುರ ಪಣ್ತೀರಿ ಉಡಲ್ಜಿನ ಸೊಲ್ಮೇನ ಸಂದಾಯ ತಮ್ಮಲ್ ಮಿತ್ತ ಚಾವಡಿಡೆ ವಸುಮತಿಯೋಳು ಆರ್ತರಂ ಕಂಡು ಮಿಗೆ ಮರುಗದಿಹ ನರ ಪ್ರಾಣಿ ಮತ್ತು ಜಗತ್ತಿನಲ್ಲಿ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಈ ಗೂಡು ದೀಪ ಸ್ಪರ್ಧೆಯನ್ನು ಏರ್ಪಡಿಸುವ ಮುಖಾಂತರ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವಂಥ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರನ್ನು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಕ್ತಾಭಿಮಾನಿಗಳನ್ನು
ಸ್ವಾಗತಿಸುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ 2023ನೇ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವುದಕ್ಕೆ ಈ ಸಂಸ್ಥೆಯನ್ನು ನಾನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿ ಹಾಗೂ ಎಲ್ಲ ಸದಸ್ಯರ ಪರವಾಗಿ ತಮ್ಮನ್ನು ಅಭಿನಂದಿಸುತ್ತೇನೆ. ಹಾಗೆಯೇ ಈ ಸಂಸ್ಥೆಯು ಇನ್ನು ಮುಂದಕ್ಕೂ ಉತ್ತಮ ಸಮಾಜಮುಖಿ ಚಟುವಟಿಕೆಗಳನ್ನು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುತ್ತಾ ತಮ್ಮ ಸಂಸ್ಥೆಯು ಇನ್ನು ಮುಂದಕ್ಕೆ ಈ ಸಂಸ್ಥೆಯು ಕೂಡ ಮುಂದಿನ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಲಿ ಎಂದು ಆಶಿಸುತ್ತಾ ನನಗೆ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಒಮ್ಮೆ ಕೇಳಿದರೆ ಮತ್ತೆ ಕೇಳಬೇಕು, ಮಗದೊಮ್ಮೆ ಕೇಳಬೇಕು ಎನ್ನುವಂತಹ ಮಾತನ್ನು ನಮ್ಮ ಮುಂದಿಟ್ಟಿದ್ದಾರೆ. ಹೃದಯದಾಳದ ಕೃತಜ್ಞತೆಯನ್ನು. ಧಾರ್ಮಿಕ ಉಪನ್ಯಾಸ, ನಾವೆಲ್ಲ ಶುಭ ಕಾರ್ಯಕ್ರಮಕ್ಕೆ ಹೋದಾಗ ಊಟ ಎಲ್ಲ ಇದು ಕೂಡ ಕೊನೆಗೊಂದು ನಾವು ಆಶಿಸುವಂಥದ್ದು ಮಧುರವಾಗಿ ಮನಸ್ಸಿಗೆ ಖುಷಿ ಕೊಡುವಂಥದ್ದು ಮತ್ತು ಮಧುರವಾಗಿರುವಂತಹ ಇದು ಸಿಹಿಯನ್ನು. ಸೋಮನಾಥ ದೇವರು ಬಹಳ ಕಾರಣಿಕದ, ಬಹಳ ಪ್ರಸಿದ್ಧವಾದ ಒಬ್ಬ ದೇವರು. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಸೋಮನಾಥ. ಸೋಮನಾಥ ಅಂತಂದರೆ ಚಂದ್ರಶೇಖರ ಅಂತ ಅರ್ಥ. ಸೋಮ ಅಂದರೆ ಚಂದ್ರ, ನಾಥ ಅಂತಂದರೆ ಯಜಮಾನ, ಒಡೆಯ, ಅಂದರೆ ಸೋಮನನ್ನು ಧರಿಸಿದವನು, ಚಂದ್ರಶೇಖರ ಅನ್ನುವ ಅರ್ಥ. ನಮ್ಮ ಕರಾವಳಿಯ ಉದ್ದಗಲಕ್ಕೂ ಕೂಡ ನಾವು ಪ್ರವಾಸ ಮಾಡಿದ್ದೇ ಆದರೆ ನಮಗೆ ಕಂಡು ಬರುವಂಥದ್ದು ಎರಡು ದೇವರುಗಳು. ಒಂದು ಪಶ್ಚಿಮಾಭಿಮುಖವಾಗಿ ನಿಂತಿರುವ ಸಮುದ್ರಕ್ಕೆ ಅಧಿಪತಿಯಾದಂತಹ ಅಥವಾ ಲಯಕರ್ತನಾಗಿರುವಂತಹ ಒಬ್ಬ ಶಿವ. ಅವನ ನಾನಾ ಹೆಸರುಗಳ ದೇವಾಲಯಗಳು. ಇನ್ನೊಂದು ಅಮ್ಮನವರ ದೇವಸ್ಥಾನಗಳು, ಅಂದರೆ ಶಕ್ತಿಯ ದೇವಸ್ಥಾನಗಳು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ಉಡುಪಿ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯನ್ನು ಸೇರಿಕೊಂಡ ಹಾಗೆ ಇರುವ ಈ ಅವಿಭಜಿತ ಜಿಲ್ಲೆಯ ಬಗ್ಗೆ ನಾನು ಮಾತಾಡ್ತೇನೆ. ನೀವು ಎಲ್ಲಿಗೆ ಹೋಗಿ ನೋಡಿದರೂ ಕೂಡ ಒಂದೋ ಶಿವ ದೇವಸ್ಥಾನ, ಇಲ್ಲದೆ ಹೋದರೆ ಅಮ್ಮನವರ ದೇವಸ್ಥಾನ. ಈ ಶಿವ ಮತ್ತು ಶಕ್ತಿ, ಗಂಡು ಮತ್ತು ಹೆಣ್ಣು, ಇವೆರಡರ ಒಂದು ಸಂಲಗ್ನ, ಅಂದರೆ ಒಂದು ಸಂಯುಕ್ತವಾದ ಒಂದು ನೋಟ ನಮಗೆ ಈ ಕರಾವಳಿ ಪ್ರದೇಶದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಒಂದು ಕಡೆ ಅದ್ಭುತವಾದ ಸೃಷ್ಟಿ ನಮಗೆ ಗೊತ್ತಿದೆ, ಪಶ್ಚಿಮ ಘಟ್ಟ, ಅದ್ಭುತವಾದ ಕಾಡು, ನದಿ ತೊರೆಗಳು, ಮತ್ತು ಇನ್ನೊಂದು ಕಡೆಯಿಂದ ಲಯಕ್ಕೆ ಕಾರಣವಾದಂತಹ ಸಮುದ್ರ. ಅಂದರೆ ಶಿವ ಅದಕ್ಕೆ ಸಂಕೇತ. ಸೃಷ್ಟಿಗೆ ಅಮ್ಮ ಅಥವಾ ಶಕ್ತಿ ದೇವತೆ ಹೇಗೆ ಸಂಕೇತವೋ, ಲಯಕ್ಕೆ ಅಥವಾ ನಾಶಕ್ಕೆ ಶಿವ ಸಂಕೇತ. ನಾಶ ಅಂತಂದರೆ ಅಲ್ಲಿ ಕೊಲ್ಲುವುದು ಅನ್ನುವ ಅರ್ಥವಲ್ಲ. ನಾಶ ಅಥವಾ ಲಯ ಅಂತನ್ನುವ ಶಬ್ದದ ಅರ್ಥ ಏನು ಅಂತಂದರೆ ಹೊಸ ಸೃಷ್ಟಿಗೆ ನಾಂದಿ. ನಾವು ಈ ಕರಾವಳಿ ಜಿಲ್ಲೆಯವರು ಕಾಡನ್ನು ಅಥವಾ ಬೇಡದೇ ಇದ್ದಂತಹ ಹುಲ್ಲನ್ನು ಎಲ್ಲ ಕತ್ತರಿಸಿ ರಾಶಿ ಹಾಕಿ ಒಂದು ಸೂಟು ಮಣ್ಣು ಅಂತ ಇಡ್ತೇವೆ, ಒಂದು ಸುಡುಮಣ್ಣು ಅಂತ ಇಡ್ತೇವೆ. ಅಥವಾ ಗದ್ದೆಗಳಲ್ಲಿ ಬೇಡದೇ ಇರುವ ಕಸಗಳನ್ನೆಲ್ಲ, ಪ್ರಕೃತಿಯ ಕಸಗಳನ್ನೆಲ್ಲ ತಗೊಂಡು ಹೋಗಿ ಒಂದು ಸೂಟು ಮಣ್ಣು ಇಡುತ್ತೇವೆ. ಅದು ನಾಶವಲ್ಲ, ಅದು ಲಯವಲ್ಲ, ಅದು ಆ ಭೂಮಿಗೆ ಒದಗಿ ಬರುವ ಸಮೃದ್ಧವಾದ ಗೊಬ್ಬರ. ಮುಂದಿನ ವರ್ಷ ಅಲ್ಲಿ ಒಳ್ಳೆಯ ಫಸಲು ಬರುವುದನ್ನು ನಾವು ಕಾಣ್ತೇವೆ. ಹಾಗೆ ಒಂದು ಕಡೆ
ಸೃಷ್ಟಿಕರ್ತೆಯಾದ ಶಕ್ತಿ ದೇವತೆ ಮತ್ತು ಇನ್ನೊಂದು ಕಡೆ ಲಯಕರ್ತನಾದ ಶಿವ. ಒಂದನ್ನು ಹೆಣ್ಣು ಎಂದು ಇನ್ನೊಂದನ್ನು ಗಂಡು ಎಂದು ಕರೆಯಲಾಗಿದೆ. ನಮ್ಮ ದೇಹದ ಸಂಕೇತವು ಅದನ್ನು ತೋರಿಸಿಕೊಡ್ತಾ ಇದೆ. ನಮ್ಮ ದೇಹ ಅರ್ಧನಾರೀಶ್ವರದ ಪರಿಕಲ್ಪನೆ. ನಾವು ಶಿವನನ್ನು ಅರ್ಧನಾರೀಶ್ವರನ ರೂಪದಲ್ಲಿಯೂ ಕೂಡ ಆರಾಧನೆ ಮಾಡ್ತೇವೆ. ಅರ್ಧನಾರೀಶ್ವರದ ಕಲ್ಪನೆ ಅಂತಂದರೆ ಗಂಡು ಮತ್ತು ಹೆಣ್ಣು, ಪುರುಷ ಮತ್ತು ಸ್ತ್ರೀ, ಇದು ಎರಡು ಅಭಿನ್ನವಾದದ್ದು ಅಂತ ಅರ್ಥ. ನಮ್ಮ ದೇಹದ ಬಲಭಾಗ ಗಂಡು, ನಮ್ಮ ದೇಹದ ಎಡಭಾಗ ಹೆಣ್ಣು. ಅಂದರೆ ಪ್ರತಿಯೊಬ್ಬ ಪುರುಷ ಅಥವಾ ಸ್ತ್ರೀ ಇವೆರಡರ ಈ ಸೃಷ್ಟಿಯಲ್ಲಿ ಗಂಡು ಮತ್ತು ಹೆಣ್ಣು ಅನ್ನುವಂಥದ್ದು ಸೇರಿಕೊಂಡಿದೆ. ನೀವು ಗಂಡು ಅನ್ನುವುದನ್ನು ಹೇಗೆ ಅರ್ಥೈಸ್ತೀರಿ ಅಂತ ಹೇಳಿ ಕೇಳಬಹುದು. ನಮ್ಮ ಬಲಭಾಗದ ಶಕ್ತಿ ಹೆಚ್ಚು, ನಮ್ಮ ದೇಹಕ್ಕೆ ಬಲಭಾಗದ ಶಕ್ತಿ ಹೆಚ್ಚು. ನಮ್ಮ ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡುವುದು ನಮ್ಮ ಬಲಗೈಯಿಂದ ತಾನೇ. ದಾಳಿಗೆ ಕೂಡ ಅಥವಾ ಇನ್ನೊಬ್ಬರ ಮೇಲೆ ನಾವು ದಾಳಿ ಮಾಡಬೇಕಾದರೂ ಹೊಡೆಯಬೇಕಾದರೂ ಮೊದಲು ಕೈ ಎತ್ತುವುದು ಬಲಗೈಯನ್ನು. ಅಂದರೆ ಈ ಬಲಭಾಗ ಅನ್ನುವಂಥದ್ದು ದಾಳಿಗೆ ಇರುವಂಥದ್ದು, ಅಟ್ಯಾಕ್ ಮಾಡಲಿಕ್ಕೆ ಇರುವಂಥದ್ದು. ಎಡಭಾಗ ಅನ್ನುವಂಥದ್ದು ಪ್ರೊಟೆಕ್ಷನಿಗೆ ಇರುವಂಥದ್ದು. ಅಂದರೆ ಅದು ರಕ್ಷಣೆಯ ಕೆಲಸವನ್ನು ಅದು ಮಾಡುತ್ತದೆ. ನೀವು ಹಿಂದಿನ ಕಾಲದ ರಾಜ ಮಹಾರಾಜರ ಚಿತ್ರಗಳನ್ನು ನೋಡಿ, ಎಡಗೈಯಲ್ಲಿ ಒಂದು ರಕ್ಷಣೆಯ ಕವಚ ಇರ್ತದೆ, ಬಲಗೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡಿರ್ತಾರೆ. ಒಂದು ಕೈಯಿಂದ ಕತ್ತಿ ಮತ್ತು ಇನ್ನೊಂದು ಕೈಯಿಂದ ಗುರಾಣಿ. ಅಂದರೆ ಈ ಗುರಾಣಿ ಅನ್ನುವುದು ಎಡಗೈಯಲ್ಲಿರ್ತದೆ, ಅದು ರಕ್ಷಣೆಗೆ. ಬಲಗೈಯಲ್ಲಿ ಇರುವ ಕತ್ತಿ ಅಥವಾ ಖಡ್ಗ ಅದು ದಾಳಿಗೆ ಅಥವಾ ಅಟ್ಯಾಕ್ ಮಾಡಲಿಕ್ಕೆ ಇರುವಂಥದ್ದು. ಹೀಗೆ ನಮ್ಮ ದೇಹದಲ್ಲಿ ಇರುವ ಈ ಅಂತರ್ಗತವಾಗಿರುವಂತಹ ಪುರುಷ ಮತ್ತು ಸ್ತ್ರೀಯ ಸಂಕೇತವನ್ನು ಈ ಅರ್ಧನಾರೀಶ್ವರದ ಕಲ್ಪನೆ ನಮಗೆ ಹೇಳ್ತಾ ಇದೆ. ಒಂದು ಕುಟುಂಬದಲ್ಲಿ ಅಪ್ಪ ಮತ್ತು ಅಮ್ಮ ಮಕ್ಕಳ ಸಾಮಾಜಿಕ ಮತ್ತು ಕೌಟುಂಬಿಕ ವ್ಯಕ್ತಿತ್ವ ವಿಕಾಸಕ್ಕೆ ಇರುವ ಎರಡು ಸ್ತಂಭಗಳು ಅಥವಾ ಎರಡು ಚಕ್ರಗಳು. ಪುರುಷ ಅಥವಾ ತಂದೆ ಆಗಿರುವವನು ಮಗುವಿನ ಸಾಮಾಜಿಕ ಸ್ಥಿತಿಯನ್ನು ಗುರುತಿಸುತ್ತಾನೆ, ಅಥವಾ ತಂದೆಯಾದವನು ಮಗುವಿಗೆ ಸಾಮಾಜಿಕ ಸ್ಥಾನಮಾನವನ್ನು, ಸಾಮಾಜಿಕ ಗುರುತಿಸುವಿಕೆಯನ್ನು ಒದಗಿಸಿಕೊಡ್ತಾನೆ. ಅದೇ ರೀತಿ ಎಡಭಾಗದ ಈ ಸಂರಕ್ಷಣೆಯ ತಾಯಿ ಭಾಗ ಅಥವಾ ಶಕ್ತಿ ಸ್ವರೂಪ ಅದು ಏನಿದೆ, ಅದು ಕುಟುಂಬವನ್ನು ಸಂರಕ್ಷಿಸುತ್ತಾ ಮಗುವನ್ನು ಕುಟುಂಬದಲ್ಲಿ ಮನೆಯ ಒಳಗಡೆ ವ್ಯಕ್ತಿತ್ವ ರೂಪಿಸುವಂತಹ ಕೆಲಸವನ್ನು ಮಾಡ್ತದೆ. ಅಂದರೆ ಒಂದು ಸಮಾಜ ಪುರುಷನ ಒಂದು ಸಂಕೇತ ನಮ್ಮ ವ್ಯಕ್ತಿಗತವಾದ ದೇಹದಲ್ಲೇ ನಮಗೆ ಕಂಡು ಬರ್ತಾ ಇದೆ ಮತ್ತು ಅದನ್ನು ಅರ್ಧನಾರೀಶ್ವರದ ಪರಿಕಲ್ಪನೆಯಲ್ಲಿ ನಾವು ಕಂಡಿದ್ದೇವೆ. ಅಂದರೆ ಒಂದು ಸಂಪೂರ್ಣತಾ ದೃಷ್ಟಿ. ಅದೇ ರೀತಿ ನಮ್ಮ ಸಮಾಜ ಮುಂದೆ ಬರಬೇಕು ಅಂತಾದರೆ ಅಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳು ಇರಬೇಕಾಗ್ತದೆ. ಒಂದು ಸಮಾಜ ಮುಂದೆ ಬರಬೇಕು ಅಂತಾದರೆ, ಅದು ಪ್ರಗತಿಯನ್ನು ಹೊಂದಬೇಕು ಅಂತಾದರೆ ನಮ್ಮ ಪೂರ್ವಜರ ಪರಿಕಲ್ಪನೆ ಎಷ್ಟು ಅದ್ಭುತವಾಗಿತ್ತು ಅನ್ನುವುದನ್ನು ನಾವು ವಿವೇಚನೆ ಮಾಡಬೇಕು. ನಮ್ಮ ಪೂರ್ವಜರು ಒಂದು ಸಮಾಜವನ್ನು ಒಂದು ಘಟಕವಾಗಿ, ಒಂದು ಹಳ್ಳಿ ಅಥವಾ ಒಂದು ಗ್ರಾಮ ಅನ್ನುವ ಘಟಕವಾಗಿ ಪರಿಕಲ್ಪಿಸಿಕೊಂಡು ಅದರ ಉತ್ಥಾನಕ್ಕೆ, ಅದರ ಅಭ್ಯುದಯಕ್ಕೆ, ಅದರ ಬೆಳವಣಿಗೆಗೆ, ಅದರ ಪ್ರಗತಿಗೆ ಎಂತಹ ಕಾಣಿಕೆಯನ್ನು
ಕೊಟ್ಟಿದ್ದಾರೆ, ಎಂತಹ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ನುವುದು ಅದ್ಭುತವಾದ ಒಂದು ವಿಷಯ. ನೋಡಿ, ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಒಂದು ಗ್ರಾಮ ದೇವಸ್ಥಾನ ಇರ್ತದೆ. ಗ್ರಾಮ ದೇವಸ್ಥಾನ ಇಲ್ಲದೆ ಇರುವ ಯಾವ ಹಳ್ಳಿಯನ್ನು ಕೂಡ, ಯಾವ ಗ್ರಾಮವನ್ನು ಕೂಡ ಭಾರತದಲ್ಲಿ ನಾವು ಕಾಣಲಾರೆವು. ಒಂದು ಗ್ರಾಮ ದೇವತೆ, ಅದೇ ರೀತಿ ಸೀಮೆ ದೇವಸ್ಥಾನ, ಅದಕ್ಕಿಂತ ಸ್ವಲ್ಪ ದೊಡ್ಡ ಮಟ್ಟದ ಸೀಮೆ ದೇವಸ್ಥಾನ, ಮತ್ತು ಅದೇ ರೀತಿ ತಾಲೂಕಿನ ಮಟ್ಟದಲ್ಲಿ ಒಂದು ದೇವಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ಒಂದು ದೇವಸ್ಥಾನ. ಈ ಧಾರ್ಮಿಕ ಪರಿಕಲ್ಪನೆಯೇ ಆಮೇಲೆ ರಾಜಕೀಯಕ್ಕೂ ಕೂಡ ಹೇಗೆ ಅದು ಪಸರಿಸಿತು ಅನ್ನುವುದನ್ನು ನೀವು ವಿಶ್ಲೇಷಿಸಬಹುದು. ಒಂದು ಗ್ರಾಮ, ಒಂದು ಹೋಬಳಿ, ಒಂದು ತಾಲೂಕು, ಒಂದು ಜಿಲ್ಲೆ, ಮತ್ತು ರಾಜ್ಯ, ಮತ್ತು ರಾಷ್ಟ್ರ ಅನ್ನುವ ಪರಿಕಲ್ಪನೆ. ಹೀಗೆ ನಮ್ಮ ಭಾರತ ದೇಶದ ಪ್ರತಿಯೊಂದು ಸಾಮಾಜಿಕ ಸಂಗತಿಗಳಲ್ಲಿಯೂ ಕೂಡ ಈ ಅಣುವಿನಿಂದ ಬೃಹತ್ ಆದಂತಹ ಒಂದು ಸಂಗತಿಯನ್ನು ನಾವು ಕಾಣಬಹುದು. ನಾವು ಹನುಮಂತನ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಹೇಳ್ತೇವೆ, ಏನು ಅಂತಂದರೆ ಅಣೋರಣೀಯಾನ್, ಅಣೋರಣೀಯಾನ್ ಅಂತನ್ನುವ ಮಾತನ್ನು ಹನುಮಂತನಿಗೆ ಹೇಳ್ತೇವೆ. ಅದು ಒಂದು ಕಲ್ಪನೆ, ಅದು ಒಂದು ಪರಿಕಲ್ಪನೆ, ಅದು ಒಂದು ಚಿಂತನೆ. ಹನುಮಂತ ಅಂತನ್ನುವ ಒಬ್ಬ ವ್ಯಕ್ತಿ ಅಣುರೂಪದಲ್ಲಿಯೂ ಇರ್ತಾನೆ ಮತ್ತು ಬೃಹತ್ತಾಗಿಯೂ ಇರ್ತಾನೆ ಅಂತನ್ನುವ ಒಂದು ಕಲ್ಪನೆಯನ್ನು ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಅಂದರೆ ರಾಷ್ಟ್ರ ಪುರುಷನಾಗಿಯೂ ಆತ ಕಂಡು ಬರ್ತಾನೆ ಮತ್ತು ಒಂದು ಗ್ರಾಮದಂತಹ, ಒಂದು ಹಳ್ಳಿಯಂತಹ ಒಂದು ರೂಪವೂ ಕೂಡ ಆತ ಪಡೀಲಿಕ್ಕೆ ಸಾಧ್ಯ ಇದ್ದಾನೆ ಅನ್ನುವಂಥದ್ದು. ಹೀಗೆ ನಮ್ಮ ಭಾರತ ದೇಶದ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ, ಅದು ಧಾರ್ಮಿಕ ಇರಬಹುದು, ರಾಜಕೀಯ ಇರಬಹುದು, ಶೈಕ್ಷಣಿಕ ಇರಬಹುದು, ಆಡಳಿತ ಇರಬಹುದು, ಹೀಗೆ ನಮ್ಮ ಬದುಕನ್ನು ಸರ್ವಾಂಗ ಸುಂದರವಾಗಿ ಮಾಡುವಂತಹ, ಶಕ್ತಿಯುತವನ್ನಾಗಿ ಮಾಡುವಂತಹ ಯಾವ ವಿಭಾಗದಲ್ಲಿಯೂ ಕೂಡ ಈ ಪರಿಪೂರ್ಣತೆಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾನು ಈಗಾಗಲೇ ಹೇಳಿದೆ ಗ್ರಾಮ ದೇವಸ್ಥಾನ ಅಂತ. ಈ ಗ್ರಾಮ ದೇವಸ್ಥಾನ ಅನ್ನುವ ಪರಿಕಲ್ಪನೆಯನ್ನು ಕೊಟ್ಟದ್ದು ಯಾಕೆ ಅಂತಂದರೆ, ನಮ್ಮ ಗ್ರಾಮ ಅಧ್ಯಾತ್ಮದ ಪರಿಕಲ್ಪನೆಯಲ್ಲಿ ಪ್ರತಿಯೊಂದು ಗ್ರಾಮವೂ ಅಭ್ಯುದಯವನ್ನು ಸಾಧಿಸಬೇಕು ಅಂತ. ಹಿಂದಿನ ಕಾಲದಲ್ಲಿ ಶಿಕ್ಷಣ ಇರಬಹುದು, ವಾಸ್ತು ಇರಬಹುದು, ಕಲೆಗಳು ಇರಬಹುದು. ನಮ್ಮ ಭಾರತೀಯ ಕಲೆಗಳು, ಅದು ಯಕ್ಷಗಾನ ಇರಬಹುದು, ವಾಸ್ತು ಇರಬಹುದು. ನೋಡಿ, ವಾಸ್ತುಶಾಸ್ತ್ರ ದೇವಸ್ಥಾನದಲ್ಲಿ ಇರುವಷ್ಟು ಬೇರೆ ಎಲ್ಲಿಯೂ ಇಲ್ಲ. ಅಲ್ಲಿ ಇರುವ ಕಲೆ, ಅಲ್ಲಿ ಇರುವ ಶಿಲ್ಪ, ಅಲ್ಲಿ ಪ್ರೋತ್ಸಾಹ ಕೊಡುವಂತಹ ನೃತ್ಯ ಇರಬಹುದು, ಸಂಗೀತ ಇರಬಹುದು, ಸಾಹಿತ್ಯ ಇರಬಹುದು, ಇವೆಲ್ಲಕ್ಕೂ ಕೂಡ ತವರೂರು ನಮ್ಮ ದೇವಸ್ಥಾನಗಳು. ಗ್ರಾಮ ದೇವಸ್ಥಾನಕ್ಕೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾನು ಉಪನ್ಯಾಸಗಳಿಗೆ, ಭಾಷಣಕ್ಕೆ ಹೋದಲ್ಲಿ ಕೆಲವು ಕಡೆ ಹೇಳುವುದಿದೆ, ನಮ್ಮ ಪೂರ್ವಜರ ಪರಿಕಲ್ಪನೆ ದೇವಸ್ಥಾನದ ಬಗ್ಗೆ ಏನಿದೆ ಅಂತಂದರೆ, ಆ ಊರಿನ ಸರ್ವಾಂಗೀಣವಾದ ಅಭಿವೃದ್ಧಿ. ಒಂದು ದೇವಸ್ಥಾನ ಅಂತಂದರೆ ಅಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಶಿಲ್ಪ, ವಾಸ್ತು, ವೈದಿಕ ಇವೆಲ್ಲಕ್ಕೂ ಕೂಡ ಅವಕಾಶಗಳು ಸಿಗಬೇಕು. ನಮ್ಮ ಎಷ್ಟು ದೇವಸ್ಥಾನಗಳು ಇವತ್ತು ಅತ್ಯಂತ ಜವಾಬ್ದಾರಿಯಿಂದ ಈ ಕೆಲಸವನ್ನು ನಿರ್ವಹಿಸ್ತಾ ಇವೆ ಅನ್ನುವುದನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ನಮ್ಮ ದೇವಸ್ಥಾನಗಳು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಗ್ರಾಮ ಮಟ್ಟದಲ್ಲಿ ಅವು ಜವಾಬ್ದಾರಿಯನ್ನು ನಿರ್ವಹಿಸಿದರೆ ನಮ್ಮ ಭಾರತ ದೇಶ ಒಂದು ಸರ್ವಾಂಗ ಸುಂದರವಾದ, ಸಮೃದ್ಧವಾದ, ಗಟ್ಟಿ ತಳಪಾಯದ ರಾಷ್ಟ್ರ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಮ್ಮ ರಾಜಕೀಯಕ್ಕೂ ಕೂಡ, ನಮ್ಮ ಶಿಕ್ಷಣಕ್ಕೂ ಕೂಡ, ನಮ್ಮ ಆಡಳಿತ ವ್ಯವಸ್ಥೆಗೂ ಕೂಡ ದೇವಸ್ಥಾನ ಅಂತನ್ನುವುದು ಒಂದು ತಳಹದಿ. ಅಲ್ಲಿ ನಮ್ಮ ಎಲ್ಲ ವ್ಯಕ್ತಿತ್ವಗಳು ವಿಕಾಸ ಆಗಬೇಕು. ನಮ್ಮ ಧಾರ್ಮಿಕ ತಳಹದಿಯಿಂದ ನಮ್ಮ ಎಲ್ಲ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂತಂದರೆ ಗ್ರಾಮ ದೇವಸ್ಥಾನದ ಜವಾಬ್ದಾರಿ ತುಂಬ ದೊಡ್ಡದಿದೆ. ಆ ದೃಷ್ಟಿಯಿಂದ ಈ ದೇವಸ್ಥಾನದಲ್ಲಿ, ಸೋಮೇಶ್ವರದ ದೇವಸ್ಥಾನದಲ್ಲಿ ನಡೆಯುವಂತಹ ಸಕಲ ಚಟುವಟಿಕೆಗಳನ್ನು ಹಲವಾರು ವರ್ಷಗಳಿಂದ, ಕಳೆದ 30-35 ವರ್ಷಗಳಿಂದ ನಾನು ಗಮನಿಸ್ತಾ ಬಂದಿದ್ದೇನೆ. ಈ ದೇವಸ್ಥಾನಕ್ಕೆ ನಾನು 100 ಬಾರಿ ಬಂದಿದ್ದೇನೆ. ಇಲ್ಲಿನ ಚಟುವಟಿಕೆಗಳನ್ನು ಗಮನಿಸಿದ್ದೇನೆ. ಇಲ್ಲಿ ಜೀರ್ಣೋದ್ಧಾರವಾದ ಬಳಿಕವಂತೂ ಈ ದೇವಸ್ಥಾನ ತುಂಬ ಸೊಗಸಾಗಿ, ಸುಂದರವಾಗಿ ಕಂಗೊಳಿಸ್ತಾ ಇದೆ ಸಮುದ್ರ ತೀರದಲ್ಲಿ. ಇದು ಒಂದು ಬಹಳ ಪುರಾತನವಾದಂತಹ ದೇವಸ್ಥಾನ.
ನಾನು ಈಗಿನ ಆಡಳಿತ ಸಮಿತಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಲಿಕ್ಕೆ ಸಂತೋಷ ಪಡ್ತೇನೆ. ಯಾಕೆಂತಂದರೆ ಒಂದು ಗೂಡು ದೀಪ ಸ್ಪರ್ಧೆ ಇಲ್ಲಿ ಕಳೆದ 15 ವರ್ಷಗಳಿಂದ ನಡೀತಾ ಇದೆ. ಈ ಗ್ರಾಮದ, ಈ ಪ್ರದೇಶದ ಒಂದು ಸಾಂಸ್ಕೃತಿಕ ಚಟುವಟಿಕೆ. ಗೂಡು ದೀಪ ಅಂತಂದರೆ ಅದು ಒಂದು ಕಲಾ ಪ್ರಕಾರ. ನಮ್ಮ ಈ ಗ್ರಾಮದ ಎಲ್ಲ ನೃತ್ಯವೂ ಇಲ್ಲಿ ಆದದ್ದನ್ನು ನಾನು ಗಮನಿಸಿದೆ. ನಾನು ಸುಮಾರು 7 ಗಂಟೆ ಹೊತ್ತಿಗೆ ಬಂದು ಇಲ್ಲಿ ನಡೆದಂತಹ ಎಲ್ಲ ಭರತನಾಟ್ಯ ಕಾರ್ಯಕ್ರಮಗಳನ್ನು ಕೂಡ ಗಮನಿಸಿದೆ. ಪ್ರತಿ 2 ತಿಂಗಳಿಗೊಮ್ಮೆ ಆದರೂ ದೇವಸ್ಥಾನ ಬೇರೆ ಬೇರೆ ರೀತಿಯ ವ್ಯಕ್ತಿತ್ವ ವಿಕಸನ ಅಂತಂದರೆ ಅದರ ಸಾಮಾಜಿಕ ಅರ್ಥದಲ್ಲಿ ನೀವು ತಗೊಳ್ಬೇಡಿ. ವ್ಯಕ್ತಿತ್ವ ವಿಕಸನ ಅಂತಂದರೆ ಧಾರ್ಮಿಕ ತಳಹದಿಯಲ್ಲಿ, ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಮ್ಮ ವ್ಯಕ್ತಿತ್ವ ಅರಳುವಂಥದ್ದು. ನಮ್ಮ ಇವತ್ತಿನ ಸಾಮಾಜಿಕ ಅಸ್ವಸ್ಥತೆಗಳಿಗೆ ಮೂಲ ಕಾರಣ ಏನು ಅಂತಂದರೆ ನಮ್ಮ ಧಾರ್ಮಿಕ ತಳಹದಿ ಕುಸಿದದ್ದು, ನಮ್ಮ ಧಾರ್ಮಿಕ ತಳಹದಿ ದುರ್ಬಲಗೊಂಡದ್ದು. ನಮ್ಮ ಧಾರ್ಮಿಕ ತಳಹದಿ ಗಟ್ಟಿಯಾದರೆ ಖಂಡಿತವಾಗಿ ನಮ್ಮ ರಾಜಕೀಯ ಇರಬಹುದು, ಶಿಕ್ಷಣ ಇರಬಹುದು, ಆಡಳಿತ ಇರಬಹುದು, ಇವೆಲ್ಲವೂ ಕೂಡ ಸುಧಾರಿಸ್ತದೆ. ಒಬ್ಬ ಅತ್ಯಂತ ಪ್ರಜ್ಞಾವಂತನಾದ ಮನುಷ್ಯ, ಒಬ್ಬ ಧಾರ್ಮಿಕನಾದ ಮನುಷ್ಯ, ಅವನು ಯಾವ ಭ್ರಷ್ಟಾಚಾರಕ್ಕೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಧಾರ್ಮಿಕನಾದ ಮನುಷ್ಯ ಯಾವ ಕೆಟ್ಟ ಕೆಲಸಗಳಿಗೂ ಇಳಿಯಲಿಕ್ಕೆ ಸಾಧ್ಯವಿಲ್ಲ. ಆ ಧಾರ್ಮಿಕ ವ್ಯಕ್ತಿತ್ವವನ್ನು ಬೆಳೆಸುವಂಥದ್ದು ದೇವಸ್ಥಾನಗಳು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಸೋಮೇಶ್ವರ ಪರಿಸರದಲ್ಲಿ ಕನಿಷ್ಠ ಪಕ್ಷ ಒಂದು 30,000 ಜನಸಂಖ್ಯೆ ಇರಬಹುದು. 30,000 ಜನಸಂಖ್ಯೆ ಇರಬಹುದು. ಇವತ್ತು ಊರ ದೇವಸ್ಥಾನವಾದ ಈ ಸೋಮೇಶ್ವರ ಲಕ್ಷದೀಪೋತ್ಸವ ನಡೀತಾ ಇದೆ. ನಾವು ಈ ಪರಿಸರದಲ್ಲಿ ಎಷ್ಟು ಮಂದಿ ಬಂದಿದ್ದೇವೆ, ಎಷ್ಟು ಮಂದಿ ದೇವರ ದರ್ಶನವನ್ನು ಮಾಡಿದ್ದೇವೆ, ಎಷ್ಟು ಮಂದಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ ಮತ್ತು ಇಲ್ಲಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿದ್ದೇವೆ ಅಂತನ್ನುವುದನ್ನು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ನಮ್ಮ ದೇವಸ್ಥಾನದ ಭೇಟಿ ಅಂತಂದರೆ ಎಲ್ಲ ಕೊಳೆಗಳನ್ನು ನಿವಾರಿಸತಕ್ಕಂತಹ ದೇವಸ್ಥಾನದ ಭೇಟಿ, ದೇಗುಲದ ಭೇಟಿ, ದೇವರಿಂದ ಆಶೀರ್ವಾದ ಪಡ್ಕೊಳ್ಳೋದು ಅಂತಂದರೆ ನಮ್ಮ ಎಲ್ಲ ಅನೈರ್ಮಲ್ಯಗಳನ್ನು, ಎಲ್ಲ ಕೊಳೆಗಳನ್ನು ದೂರ ಮಾಡುವಂಥದ್ದು. ಹಾಗಾಗಿಯೇ ದೇವಸ್ಥಾನಕ್ಕೆ ನಾವು ಶುಚಿರ್ಭೂತರಾಗಿ ಹೋಗುವಂಥದ್ದು. ಯಾಕೆ? ದೇವಸ್ಥಾನಕ್ಕೆ ಪರಿಶುದ್ಧರಾಗಿ, ಬಾಹ್ಯವಾಗಿ, ಆಂತರಿಕವಾಗಿ ಅಂದರೆ ಮಾನಸಿಕವಾಗಿ ಪರಿಶುದ್ಧವಾಗಿ ನಾವು ದೇವಸ್ಥಾನಗಳಿಗೆ ಹೋಗುವುದು ಯಾಕೆ ಅಂತಂದರೆ ನಮ್ಮ ವ್ಯಕ್ತಿತ್ವವನ್ನು ರೀಚಾರ್ಜ್ ಮಾಡಿಕೊಳ್ಳೋದು. ಈಗ ಮೊಬೈಲ್ ನೀವು ಒಂದು ದಿವಸ ಇಡೀ ಅದನ್ನು ಉಪಯೋಗಿಸಿದರೆ ಬ್ಯಾಟ್ರಿ ಡೌನ್ ಆಗ್ತದೆ. ಅದನ್ನು ರೀಚಾರ್ಜಿಗೆ ಇಡಬೇಕಾಗ್ತದೆ ಮತ್ತು ರೀಚಾರ್ಜ್ ಆದರೆ ಮಾತ್ರ ಅದು ಕೆಲಸ ಮಾಡುವಂಥದ್ದು. ಹಾಗೆ ನಾವು ನಮ್ಮ ವ್ಯವಹಾರಗಳಲ್ಲಿ ನಮ್ಮ ಶಕ್ತಿಯನ್ನು ಕಳೀತಾ ಇರ್ತೇವೆ. ಬೇರೆ ಬೇರೆ ವ್ಯಾವಹಾರಿಕ ಕೆಲಸಗಳಲ್ಲಿ ನಮ್ಮ ಶಕ್ತಿ ಆಗ್ತಾ ಕುಂಠಿತಗೊಳ್ಳುತ್ತಾ ಹೋಗ್ತದೆ. ಅದನ್ನು ರೀಚಾರ್ಜ್ ಮಾಡಿಕೊಳ್ಬೇಕು. ನಾವು ನಮ್ಮ ವ್ಯಕ್ತಿತ್ವವನ್ನು ಮತ್ತೆ ಬಾಹ್ಯ ಶುಚಿತ್ವದಿಂದ, ಆಂತರಿಕ ಶುಚಿತ್ವದಿಂದ ನಾವು ಅದನ್ನು ಮತ್ತೆ ರೀಚಾರ್ಜ್ ಮಾಡಿಕೊಳ್ಬೇಕು. ರೀಚಾರ್ಜ್ ಮಾಡಿಕೊಳ್ಳೋದು ಅಂತಂದರೆ ದೇವಸ್ಥಾನದ ಭೇಟಿ, ದೇವರ ಭೇಟಿ. ದೇವಸ್ಥಾನಕ್ಕೆ ಸುತ್ತು ಬಂದು, ಅದಕ್ಕೂ ಕ್ರಮ ಇದೆ. ದೇವಸ್ಥಾನಕ್ಕೆ ನಾವು ಪ್ರದಕ್ಷಿಣೆ ಬರುವಂಥದ್ದು. ದೇವರಿಗೆ ಬಲವೊಂದು ಅಂತ ಹೇಳಿ ಒಂದು ಮಾತಿದೆ. ಪ್ರದಕ್ಷಿಣೆ ಮಾಡುವಂಥದ್ದು. ಆ ಪ್ರದಕ್ಷಿಣೆಯ ಮೂಲಕ ನಾವು ನಮ್ಮ ದೇಹದ ಒಳಗೆ ಇರುವ ಅಂತರಾತ್ಮವನ್ನು ನಾವು ರೀಚಾರ್ಜ್ ಮಾಡಿಕೊಳ್ತೇವೆ. ಹಾಗೆ ನಮ್ಮ ವ್ಯಕ್ತಿತ್ವ ವಿಕಾಸ ಆಗುವುದು ಅಂತಂದರೆ ದೇವಸ್ಥಾನದಿಂದ. ನಾನು ಹೆಚ್ಚು ಲಂಬಿಸಲಿಕ್ಕೆ ಹೋಗುವುದಿಲ್ಲ. ಸೋಮನಾಥ ದೇವರ ಕಾರಣಿಕ ಬಹಳ ಪ್ರಸಿದ್ಧವಾದದ್ದು. ಈ ದೇವಸ್ಥಾನ ಈ ಊರಿಗೆ ಮಂಗಲಕರವಾದ, ಶುಭಪ್ರದವಾದ ಒಂದು ಎಲ್ಲ ಕಾರ್ಯವನ್ನು ಮಾಡತಕ್ಕಂತಹ ಕ್ಷೇತ್ರ. ಇಲ್ಲಿನ ಕಾರ್ಯಕಲಾಪಗಳು ಇನ್ನು ಮುಂದೆಯೂ ಕೂಡ ಇತ್ಯೋಪ್ಯತಿಶಯವಾಗಿ ಅಭಿವೃದ್ಧಿ ಪಥದಲ್ಲಿ ಮುಂದೆ ಹೋಗಲಿ. ಇಲ್ಲಿ ಎಲ್ಲ ರೀತಿಯ ಸಂಗೀತ ಇರಬಹುದು, ನಾಟಕ ಇರಬಹುದು, ಸಾಹಿತ್ಯ ಇರಬಹುದು, ಕಲೆಗಳಿರಬಹುದು, ನೃತ್ಯ, ಸಂಗೀತ ಅಥವಾ ಎಲ್ಲ
ಚಟುವಟಿಕೆಗಳು ಸಾಂಗವಾಗಿ ನಡ್ಕೊಂಡು ಹೋಗಲಿ. ಅದಕ್ಕೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಮತ್ತು ಸಿಬ್ಬಂದಿ ವರ್ಗದವರು ಸಂಪೂರ್ಣ ಸಹಕಾರವನ್ನು ನೀಡುವಂತಾಗಲಿ. ಇದು ಒಂದು ಧಾರ್ಮಿಕ ಕೇಂದ್ರವಾಗಿ, ಒಂದು ಶೈಕ್ಷಣಿಕ ಕೇಂದ್ರವಾಗಿ, ಒಂದು ಕಲಾ ಕೇಂದ್ರವಾಗಿ ಮತ್ತು ವ್ಯಕ್ತಿತ್ವ ವಿಕಸನದ ಕೇಂದ್ರವಾಗಿ ಇದು ಮುಂದೆ ಬರಲಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸಿ ನನ್ನ 4 ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಶಿವಭಕ್ತವೃಂದ, ಸೋಮನಾಥ ಭಜನಾ ಮಂಡಳಿ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಭಕ್ತಾದಿಗಳಾದ ನಿಮಗೆಲ್ಲರಿಗೂ ಕೂಡ ನನ್ನ ಆಭಾರ ವಂದನೆಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಒಂದೆರಡು ಮಾತುಗಳು ಹೆಚ್ಚಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತೇಳಿ ಹೇಳ್ತಾ ವಿರಮಿಸ್ತೇನೆ. ನಮಸ್ಕಾರ. ಪರಿವರ್ತನೆ ಮಾಡಿ ಮಡಕೆ ಮಾಡಬೇಕಾದ್ರೆ ಕುಂಬಾರ ಅಂತ ಇರ್ತಾನೆ, ಚಿನ್ನವನ್ನು ಆಭರಣವನ್ನಾಗಿ ಮಾಡಬೇಕಾದ್ರೆ ಅಕ್ಕಸಾಲಿಗ ಅಂತ ಇರ್ತಾನೆ, ಕಲ್ಲನ್ನು ಪರಿವರ್ತನೆ ಮಾಡಿ ಮೂರ್ತಿ ಮಾಡಬೇಕಾದ್ರೆ ಶಿಲ್ಪಿ ಅಂತ ಇರ್ತಾನೆ. ಆದರೆ ವ್ಯಕ್ತಿಯನ್ನು ಶಕ್ತಿಯನ್ನಾಗಿ ಒಂದು ಸತ್ಪ್ರಜೆಯನ್ನಾಗಿ ಮಾಡುವುದಕ್ಕೆ ವಸಂತ್ ಕುಮಾರ್ ಪೆರ್ಲಾ ಇದ್ದಾರೆ. ಅವರ ನುಡಿಮುತ್ತುಗಳನ್ನು ಕೇಳಿದರೆ ಉನ್ನತವಾದಂತಹ, ಉದಾತ್ತವಾದಂತಹ, ಉತ್ಕೃಷ್ಟವಾದಂತಹ ತತ್ವ ಆದರ್ಶವನ್ನು ಒಳಗೊಂಡಂಥ ವಿಚಾರಧಾರೆಯನ್ನು ಧಾರೆ ಎರೆದಿದ್ದಾರೆ. ಹೃದಯದಾಳದ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ವೇದಿಕೆಯಲ್ಲಿರುವಂಥ ಇನ್ನೋರ್ವ ಮುಖ್ಯ ಅತಿಥಿ ಸನ್ಮಾನ್ಯ ಶ್ರೀ ಶರತ್ ಚಂದ್ರ ಗಟ್ಟಿ, ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಕ್ಷೇತ್ರ 9 ಕೆರೆ, ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಭಿನ್ನಹ. ಮಹಾಗಣಪತಿ ದೇವರಿಗೆ ಹಾಗೂ ಸೋಮನಾಥ ದೇವರಿಗೆ, ತಾಯಿ ರಾಜರಾಜೇಶ್ವರಿಗೆ ಶಿರಸ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರುವಂಥ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ದೀಪಾವಳಿಯ ಹಾಗೂ ಲಕ್ಷದೀಪೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ನಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಇಲ್ಲಿ ದೇವಸ್ಥಾನದಲ್ಲಿ ದೇವರ ಬಗ್ಗೆ ಮಾತ್ರ ಮಾತನಾಡಬಹುದು. ಯಾಕಂತ ಹೇಳಿದರೆ ಇಲ್ಲಿ ಏರು ಧ್ವನಿಯಲ್ಲಿ ಮಾತಾಡಬಾರ್ದು, ನಮ್ಮನ್ನು ತಾವೇ ಹೊಗಳಿಕೊಳ್ಳಬಾರ್ದು. ಹಾಗೆ ಈಗ ಬಲಿ ಪ್ರಾರಂಭ ಆಗ್ತಾ ಇದೆ. ಮುಂದುವರಿಸ್ಬೋದು ಅಂತ ಕಾಣ್ತದೆ. ಮುಂದುವರಿಸ್ಬೋದಲ್ಲ? ಹಾಗಿರುವಾಗ ಈಗ ದೇವರ ಬಗ್ಗೆ ಮಾತಾಡೋದ್ರಿಂದ ನಮ್ಮ ವಸಂತ ಪೆರ್ಲವರು ಭಾಳ ಸುಂದರವಾಗಿ ವರ್ಣಿಸಿದರು. ನಮ್ಮ ಸೋಮನಾಥನ ಬಗ್ಗೆಯೂ ನಮ್ಮ ಧಾರ್ಮಿಕ ಉಪನ್ಯಾಸ ಭಾಳ ಚೆನ್ನಾಗಿ ಕೊಟ್ಟರು. ಸುಮಾರು 50 ವರ್ಷಗಳ ಹಿಂದೆ ಈ ಕ್ಷೇತ್ರ ಹೇಗಿತ್ತು ನಿಮಗೆಲ್ಲರಿಗೂ ಗೊತ್ತು. ಆಮೇಲೆ ಕ್ರಮೇಣ ಇದು ಜೀರ್ಣೋದ್ಧಾರಗೊಳ್ಳುತ್ತಾ ಇಂತಹ ಒಂದು ಸ್ಥಿತಿಗೆ ಬಂದಿದೆ. ಇದರಲ್ಲಿ ಈ ಜೀರ್ಣೋದ್ಧಾರಕ್ಕಾಗಿ ಶ್ರಮಿಸಿದ ಹಲವಾರು ಭಕ್ತಾದಿಗಳು ಇಲ್ಲೇ ಇದ್ದಾರೆ. ಅದರಲ್ಲಿ 2 ಸಲ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವವನ್ನು ಮಾಡಿದಂಥ ಅದರ ನೇತೃತ್ವ ವಹಿಸಿದವರು ಕೂಡ ಇಲ್ಲೇ ಕೂತಿದ್ದಾರೆ. ಅವರಿಗೆ ಬೆಂಬಲವಾಗಿ ನಿಂತು ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರೊಟ್ಟಿಗೆ ಜೊತೆಯಾಗಿದ್ದುಕೊಂಡು ಇದ್ದಂಥ ಭಕ್ತಾದಿಗಳು ಇಲ್ಲಿ ತುಂಬ ಜನ ಇದ್ದಾರೆ. ಆದರೆ ಜೀರ್ಣೋದ್ಧಾರ ಆಗಿದೆ ಇಲ್ಲಿ. ಆದರೆ ನಿಜವಾಗಿ ಸೋಮನಾಥನ ಈ ದೇವಸ್ಥಾನದ ಸಾನ್ನಿಧ್ಯ ವೃತ್ತಿಗೆ ಶ್ರಮಿಸಿದವರು ಯಾರು ಗೊತ್ತಾ? ನಿಜವಾದ ಜೀರ್ಣೋದ್ಧಾರ ಅಂದರೆ ಈ ದೇವಾಲಯದ ಈ ಪರಿಸರದ ಸಾನ್ನಿಧ್ಯ ವೃದ್ಧಿ. ಅದಕ್ಕೆ ಶ್ರಮಿಸಿದವರು ಯಾರು ಅಂತ ನಿಮ್ಗೆ ಗೊತ್ತಾ? ಅದೇ ಈ ಸೋಮನಾಥ ಭಜನಾ ಮಂಡಳಿ. ಯಾಕೆಂತ ಹೇಳಿದರೆ ಸುಮಾರು 35 ವರ್ಷ ಆಯಿತು ಅಂತ ಕಾಣ್ತದೆ. 35 ವರ್ಷಗಳಿಂದ ಇಲ್ಲಿ ಜೀರ್ಣೋದ್ಧಾರಕ್ಕಾಗಿ ಅಷ್ಟಮಗಳ ಪ್ರಶ್ನೆ ಇರಿಸಲಾಯಿತು. ಆ ಸಮಯದಲ್ಲಿ ಶಾಸ್ತ್ರಜ್ಞರು ಹೇಳಿದಂಥ ಪ್ರಕಾರ ಇಲ್ಲಿ ಸೋಮನಾಥನ ಸಾನ್ನಿಧ್ಯ ವೃದ್ಧಿ ಆಗಬೇಕು. ಇಲ್ಲಿ ಪರಿಸರದಲ್ಲಿ ದುರಿತಗಳು ಹಲವು ಇದೆ. ಆ ದುರಿತಗಳ ನಿವಾರಣೆ ಆಗಬೇಕಾದ್ರೆ ನೀವು ಜೀರ್ಣೋದ್ಧಾರಕ್ಕೆ ಕೈ ಹಾಕಬೇಡಿ, ಮೊದಲು ನೀವು ಭಜನೆಯನ್ನು ಪ್ರಾರಂಭಿಸಿ ಅಂತ ಅವರು ಸಲಹೆ ಕೊಟ್ಟರು. ಆವಾಗ ಆ ಭಜನೆಯನ್ನು ದಿವಂಗತ ನಮ್ಮ ಸೋಮೇಶ್ವರದವರಾದ ದಾಮೋದರ ನಾಯರ್ ಹಾಗೂ ನಮ್ಮ ವಾಸಗೋಪಾಲ್ ಮಾಸ್ಟರ್ ಅವರ ಬಳಗ, ದಾಮೋದರ ಅವರ ಪತ್ನಿಯವರು ಇಲ್ಲೇ ಇದ್ದಾರೆ, ಅವರಿಗೆ ದಿವಂಗತರಾದ ಅವರನ್ನು ನೆನಪಿಸ್ತಾ ಇವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರು ಪ್ರಾರಂಭ ಮಾಡಿದಂತಹ ಭಜನೆ ಅದರಿಂದ ಸಾನ್ನಿಧ್ಯ ವೃದ್ಧಿ ಆಗ್ತಾ ಬಂತು. ಒಂದು ರೀತಿಯಲ್ಲಿ
ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಪ್ರಥಮ ಕೈ ಜೋಡಿಸಿದವರು, ಪ್ರಥಮ ಕೈ ಹಾಕಿದವರಂದರೆ ಸೋಮನಾಥ ಭಜನಾ ಮಂಡಳಿ. ಅದಕ್ಕೆ ಬೆನ್ನೆಲುಬಾಗಿ 17 ವರ್ಷದ ಹಿಂದೆ ನಮ್ಮ ಶಿವಭಕ್ತ ವೃಂದ ಬಂತು. ಅವರು ಈ ದೇವರ ಇಲ್ಲಿಯ ಜೀರ್ಣೋದ್ಧಾರದ ಬಗ್ಗೆ ತುಂಬ ಉತ್ಸಾಹದಿಂದ, ಜೀರ್ಣೋದ್ಧಾರ ಸಮಯದಲ್ಲಿ ಹಲವು ಸಂಘ ಸಂಸ್ಥೆಗಳು, ಹಲವು ಭಕ್ತರು ಬಂದು ಇಲ್ಲಿ ಜೀರ್ಣೋದ್ಧಾರದ ಕೆಲಸ ಮಾಡಿದರೂ ಕೂಡ ಎಲ್ಲೂ ಕಾಣ್ತಾ ಇರೋದು ಶಿವಭಕ್ತ ವೃಂದದ ಸದಸ್ಯರು. ಮುಂಚೂಣಿಯಲ್ಲಿದ್ದದ್ದು ಅವರು. ದೇವರ ಈಗಲೂ ಅಷ್ಟೇ ಒಳಗಿನ ಕ್ಲೀನ್ ಮಾಡೋದಾಗಲಿ, ಇಲ್ಲಿ ಹೊರಗೆ ಇದು ಮಾಡೋದಾಗಲಿ, ಪ್ರತಿಯೊಂದರಲ್ಲಿ ಆಗ ಅವರ ವರದಿಯಲ್ಲಿ ಇವರು ತಿಳಿಸಿದ್ರು. ಅದನ್ನು ನಾನು ವಿವರವಾಗಿ ಹೇಳ್ತಾ ಇಲ್ಲ. ಅವರು ಮಾಡಿದಂಥ ಕೆಲಸಗಳು ಅದು ಸ್ಮರಣೀಯ. ಅದರಲ್ಲೂ ಅದರಲ್ಲಿದ್ದಂಥ ಮಾತೆಯರು ನಾವು ಗಂಡಸರಿಗೂ ಕಡಿಮೆ ಇಲ್ಲ ಎಂಬಂತೆ ಆ ಜೀರ್ಣೋದ್ಧಾರ ಸಮಯದಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ದೇವರ ಜೀರ್ಣೋದ್ಧಾರ ವಿಷಯದಲ್ಲಿ ಸೋಮನಾಥ ಭಜನಾ ಮಂಡಳಿ ಹೇಗೋ ಹಾಗೆ ಶಿವ ಭಕ್ತವೃಂದ ಇವರು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಅವರಿಗೆ ನೀವೆಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆಗಳನ್ನು ತಿಳಿಸಬೇಕಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಇನ್ನು ಮುಂದೆ ಕೂಡ ಈ ದೇವರ ಸಾನ್ನಿಧ್ಯ ವೃದ್ಧಿಯಲ್ಲಿ ಕೂಡ ಸೋಮನಾಥ ಭಜನಾ ಮಂಡಳಿಗಳು ಯಾವ ರೀತಿ ಭಜನೆಯ ಮೂಲಕ ಸಾನ್ನಿಧ್ಯ ವೃದ್ಧಿಗೆ ಶ್ರಮಿಸಿದ್ರು, ಅದೇ ರೀತಿ ನಾನು ಶಿವ ಭಕ್ತ ವೃಂದದವರಿಗೂ ಕೂಡ ಹೇಳ್ತಾ ಇದ್ದೇನೆ. ಈ ದೇವರ ಸಾನ್ನಿಧ್ಯ ವೃದ್ಧಿಗಾಗಿ ನೀವೀಗ ಮಾಡ್ತಾ ಇದ್ದೀರಾ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀರಿ, ಎಲ್ಲೂ ಕೂಡ ನೀವು ದೇವರನ್ನು ಬಿಟ್ಟು ಎಲ್ಲೂ ಪ್ರಚಾರ ಪ್ರಿಯರು ಕೂಡ ಅಲ್ಲ. ನೀವು ಪ್ರಚಾರಕ್ಕೂ ಕೂಡ ಹೋಗ್ತಾ ಇಲ್ಲ. ವೈಯಕ್ತಿಕವಾಗಿ ಯಾರೂ ಪ್ರಚಾರ ಪ್ರಿಯರಲ್ಲ. ಹಾಗೆ ಅವರ ಒಬ್ಬೊಬ್ಬರ ಹೆಸರನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಯಾಕೆಂದರೆ ಅವರು ಪ್ರಚಾರ ಪ್ರಿಯರಲ್ಲ. ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು ಎಲ್ಲ ದೇವರ ಬಗ್ಗೆ ಮಾಡ್ತಾ ಇದ್ದೀರಾ, ಭಕ್ತರ ಮನೋರಂಜನೆಗಾಗಿ ಕೆಲಸ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ನೀವು ಸೋಮನಾಥ ಭಜನಾ ಮಂಡಳಿಯಂತೆ ಕೂಡ ದೇವರ ಸಾನ್ನಿಧ್ಯಕ್ಕಾಗಿ ಬೇರೆ ರೀತಿಯಲ್ಲಿ ನೀವು ಸಾನ್ನಿಧ್ಯ ವೃದ್ಧಿಗಾಗಿ ಕೆಲಸ ಮಾಡಬೇಕಂತ ನನ್ನ ಇಚ್ಛೆ. ದೇವರು ನಿಮಗೆ ಸದಾಕಾಲ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊಡಲಿ. ಇನ್ನು ಮುಂದೆ ನಿಮಗೆ ಇಂಥ ಒಳ್ಳೆಯ ಕೆಲಸವನ್ನು ಮಾಡುವಂಥ ಆ ಶಕ್ತಿ ಕೊಡಲಿ ಎಂದು ಸೋಮನಾಥನಲ್ಲಿ ತಾಯಿ ರಾಜರೇಶ್ವರಲ್ಲಿ ಪ್ರಾರ್ಥಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧಾರ್ಮಿಕ ಸಾಮಾಜಿಕ ಕ್ಷೇತ್ರಕ್ಕೆ ಶಿವಭಕ್ತ ವೃಂದ ಸೋಮೇಶ್ವರ ಮತ್ತು ಸೋಮನಾಥ ಭಜನಾ ಮಂಡಳಿ ನೀಡಿದಂಥ ಸೇವೆಗೆ ಶ್ಲಾಘನೆಯನ್ನು ನೀಡಿದ್ದಾರೆ. ಹೃದಯದಾಳದ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಮುಂದಕ್ಕೆ ಗೂಡು ದೀಪ ಎನ್ನುವಂತಹ ಸ್ಪರ್ಧೆಯನ್ನು ಆಯೋಜನೆ ಮಾಡಿದಾಗ ನಾಡಿನಾದ್ಯಂತ ಇರುವಂಥ ಕಲಾವಿದರಿಗೆ ಒಂದು ಉಮಂಗ ಉತ್ಸಾಹ, ನಾವು ಕೂಡ ಭಾಗವಹಿಸಬೇಕು ಎನ್ನುವಂಥ ಉದ್ದೇಶದಿಂದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಂತಹ ಸ್ಪರ್ಧಾಳುಗಳಿಗೆ ನಮ್ಮ ಶಿವಭಕ್ತ ವೃಂದ ಸೋಮೇಶ್ವರ ಮತ್ತು ಸೋಮನಾಥ ಭಜನಾ ಮಂಡಳಿ ಸೋಮೇಶ್ವರ ವತಿಯಿಂದ ನಾವು ಸ್ಮರಣಿಕೆ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಇದರ ವಾಚನವನ್ನು ಅಕ್ಷಿತಾ ಅವರು ನೀಡಬೇಕಾಗಿ ಕೇಳಿಕೊಳ್ತಾರೆ. ರಕ್ಷಿತ್ ಕುಮಾರ್ ಕೋಟೆಕನೆ ಪೃಥ್ವಿಜ್ ಮಾಡೂರು ಭಾಗವಹಿಸಿದ ಸ್ಪರ್ಧಾಳುಗಳು ದಯವಿಟ್ಟು ಒಮ್ಮೆ ವೇದಿಕೆಯತ್ತ ಬನ್ನಿ. ಗಾಯತ್ರಿ ಬಾಲಿಗ, ದನನ್ ಬಜ್ಪೆ, ಪುರಂದರ ಬಜ್ಪೆ, ಪರಶುರಾಮ್ ಸಂಕುಲಿಗೆ, ಶರತ್ ಮೊಂಟೆಪದವ್, ಪ್ರಣಮ್ ಕೊಂಡಾನ. ಮಿನಾಲ್ ಕೊಲ್ಯ, ಜಗದೀಶ್ ಗಟ್ಟಿ ಕುಂಪಲ, ಪೃಥ್ವಿಜ್ ಮಾಡೂರು. ವಿಠಲ್ ಭಟ್ ಕಾಸ್ಟ್ರೇಟ್, ರಘುವೀರ್ ಗಟ್ಟಿ ಸಂಕೋಳಿಗೆ ಉಚ್ಚಿಲ, ಜಯಲಕ್ಷ್ಮಿ ಇರಾ, ಕನಿಷ್ಕಾ ಸೋಮೇಶ್ವರ್, ಪೃಥ್ವಿಜ್, ಕನಿಷ್ಕಾ ಸೋಮೇಶ್ವರ್, ಚಿರಾಗ್ US ರಕ್ತೇಶ್ವರಿ, ಗಣೇಶ್ ಪಚ್ಚನಾಡಿ, ಪ್ರೀತೇಶ್ ನಂತೂರು, ಧ್ರುವನ್ R ಸೋಮೇಶ್ವರ್, ಆದ್ಯ ಕೊಂಡಾಣ, ಜಗದೀಶ್ ಅಮೀನ್ ಸುಂಕದಕಟ್ಟೆ, ದೀಪಕ್ ಚೇಳಾರ್ ಸುರತ್ಕಲ್,
ಧ್ರುವನ್ ಆರ್ ಸೋಮೇಶ್ವರ, ರಾಜೇಶ್ ಚಿಲಿಂಬಿ, ಆನಾ ರಾವ್ ಮಾಡೂರು, ಉಮೇಶ್ ಆಚಾರ್ಯ ಧರ್ಮನಗರ್ ಉಳ್ಳಾಲ, ಲಿಖಿತ್ ಕಾವೂರು, ಫ್ರೆಂಡ್ಸ್ ಹೊಸಬೆಟ್ಟು ಸುರತ್ಕಲ್, ಮನ್ವಿತ್ ಮೂಡುಶೆಡ್ಡೆ, ತನ್ವಿತ್ ಮೂಡುಶೆಡ್ಡೆ, ನಿರೀಕ್ಷಿತ್ ಮೂಡುಶೆಡ್ಡೆ, ಶ್ರೀಧರ ಮೂಡುಶೆಡ್ಡೆ, ಶಶೀಂದ್ರ ಇರಾ, ಅಕ್ಷಯ್ ಆಚಾರ್ಯ ಕಾವೂರು, ಕೆ ರಜತ್ ಶಣೈ ಕನೀರ್ ತೋಟ ಕೊಲ್ಯ, ಭಾಗ್ಯಶ್ರೀ ಕೊಲ್ಯ, ಜಯರಾಮ್ ಬಂಟ್ವಾಳ್, ಮ್ಯಾಂಗ್ಳೂರ್ ಆರ್ಟ್ ಆ್ಯಂಡ್ ಪೇಂಟ್ ಬಜ್ಪೆ, ರಿಷಬ್ ಬೋಲಾರ್, ಆದ್ಯ ಕೊಂಡಾಣ, ದೀಪಕ್ ಚೇಲಾರ್ ಸುರತ್ಕಲ್, ಹಾನಾ ರಾವ್ ಮಾಡೂರು, ಪರಶುರಾಮ್ ಸಂಕೋಳಿಗೆ, ರತ್ನ ಕೊಂಡಾಣ, ಸುಜಾತಾ ಕೊಂಡಾಣ. ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಈಗಾಗಲೇ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ಗೂಡುದೀಪ ಸ್ಪರ್ಧೆಯಲ್ಲಿ ಯಾರು ವಿಜೇತರು ಎನ್ನುವುದು ಕೊನೆಗೊಂದು ನಮಗೆ ಸ್ಪರ್ಧಾಳು ಯಾರು ಅಂತ ವಿಜೇತರು ಯಾರು ಅಂತ ಗೊತ್ತಾಗಬೇಕಾದ್ರೆ ತೀರ್ಪುಗಾರರು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತಾರೆ. ವೃತ್ತಿಪರ ಕಲಾವಿದರಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮ ತೀರ್ಪನ್ನು ನೀಡಿ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಿದಂತಹ ತೀರ್ಪುಗಾರರು ಈ ಒಂದು ಕಾರ್ಯಕ್ರಮದ ತೀರ್ಪುಗಾರರಾಗಿದ್ದಾರೆ. ರಾಜೇಂದ್ರ ಕೇದಿಗೆ ಅವರು ವೇದಿಕೆ ಬಂದು ಬರಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಅದೇ ರೀತಿ ನವೀನ್ ಪಿಲಾರ್, ತಶ್ವಿನ್ ಸೋಮೇಶ್ವರ ದಯವಿಟ್ಟು ವೇದಿಕೆ ಬಂದು ಅತಿಥಿ ಅಭ್ಯಾಗತರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಯಿಸಿಕೊಡ್ತಾ ಇದ್ದೇವೆ. ರಾಜೇಂದ್ರ ಕೇದಿಗೆ, ನವೀನ್ ಪಿಲಾರ್, ತಶ್ವಿನ್ ಸೋಮೇಶ್ವರ. ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿಗೆ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಪ್ರಮೋದ್ ಕುಮಾರ್ ಪಿ ಅವರು ಗೌರವಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ತಶ್ವಿನ್ ಸೋಮೇಶ್ವರ ಚಿತ್ರ ಕಲಾವಿದರು. ನವೀನ್ ಪಿಲಾರ್ ಚಿತ್ರಕಲಾ ಕಲಾವಿದರು. ಪೊಲೀಸ್ ಅವರ 3 ಅಕ್ಷರದ ಅಧ್ಯಕ್ಷ ಮಾತನ್ನು ನಾವೆಲ್ಲ ಕೇಳೋಣ. ಅಧ್ಯಕ್ಷೀಯ ನುಡಿ ಮತ್ತು ಸನ್ಮಾನ್ಯ ಶ್ರೀ ಪ್ರಮೋದ್ ಕುಮಾರ್ ಪಿ, ಪೊಲೀಸ್ ನಿರೀಕ್ಷಕರು, ಕರಾವಳಿ ಕಾವಲುಪಡೆ, ಉಡುಪಿ. ಈ ಗ್ರಾಮದ ಒಡೆಯರಾದ ಶ್ರೀ ಸೋಮನಾಥ ದೇವರನ್ನು ನಮಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರನ್ನು ಹಾಗೆ ಎಲ್ಲ ಸೋಮನಾಥ ದೇವರ ಭಕ್ತಾಭಿಮಾನಿಗಳನ್ನು ಎನಿಸುತ್ತಾ, ನಿಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ನಮ್ಮ ಭಾರತ ದೇಶ ಅಂತ ಹೇಳಿದರೆ ಒಂದು ಕೃಷಿ ಪ್ರಧಾನವಾದಂಥ ದೇಶ. ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರಕೃತಿಗೆ ಮತ್ತು ಸಂಸ್ಕೃತಿಗೆ ಒಂದು ವಿಶೇಷವಾದಂಥ ಒಂದು ಅವಿನಾಭಾವ ಸಂಬಂಧ ಉಂಟು. ನಮ್ಮ ಭಾರತದಲ್ಲಿ ನಮ್ಮ ವಸಂತಕುಮಾರ್ ಪೆರ್ಲರವರ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹೇಳಿದ ಹಾಗೆ ನಮ್ಮ ಪೂರ್ವಜರದ್ದು ಆಗಿನ ಕಾಲಕ್ಕೆ ದೊಡ್ಡ ವಿದ್ಯಾಭ್ಯಾಸ ಇಲ್ಲದಿದ್ದರೆ ಕೂಡ ಅವರ ಧಾರ್ಮಿಕ ಆಚರಣೆಯ ಆ ಪರಿಕಲ್ಪನೆಗಳನ್ನು ನಮ್ಮ ಪ್ರಕೃತಿಯನ್ನು ಆರಾಧಿಸುವುದರ ಮುಖೇನ ನಮ್ಮ ಸಂಸ್ಕೃತಿಯನ್ನು ಹೇಗೆ ಉಳಿಸಬೇಕು ಅಂತ ಎಲ್ಲ ಹೇಳಿ ಆಗಿನ ಕಾಲದಲ್ಲೇ ಅವರು ಯೋಚನೆ ಮಾಡಿ ಬಹುಶಃ ಇಂದಿನವರೆಗೆ ನಾವೆಲ್ಲ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ನಿಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ಈಗೆಲ್ಲ ಈ ಕಾರ್ತಿಕ ಮಾಸ ಅಂತ ಹೇಳಿದರೆ ಕೃಷಿ ಎಲ್ಲ ಮುಗಿದು ಬಿಟ್ಟು ಕಟಾವಿನ ಟೈಮ್. ಬಹುಶಃ ನವರಾತ್ರಿ ಇರ್ಬೋದು, ದೀಪಾವಳಿ ಇರ್ಬೋದು, ಅಥವಾ ಯುಗಾದಿ ಇರ್ಬೋದು, ಪ್ರತಿಯೊಂದು ಹಬ್ಬ ಕೂಡ ಕೃಷಿಗೆ ಒಂದು ಸಂಬಂಧಪಟ್ಟಂಥ ಕೆಲವು ಅಂಶಗಳು ಇದೆ. ನಮ್ಮ ದೀಪಾವಳಿ ಟೈಮಲ್ಲಿ ಸಾಯಂಕಾಲ ನಡೆಯುವಂಥ ಹಂಡೆ ಪೂಜೆ ಇರ್ಬೋದು ಅಥವಾ ಗೋಪೂಜೆ, ನಮಗೆ ಕೃಷಿಗೆ
ಗೋವುಗಳದ್ದು, ಎತ್ತಿನದ್ದು ಮತ್ತು ಪಶುವಿನದ್ದು ಸಹಕಾರ ಬಹಳ ಇರ್ತದೆ. ಅದಕ್ಕೋಸ್ಕರ ಆ ಗೋವನ್ನು ಸ್ಮರಿಸುವಂಥದ್ದು. ಅದೇ ರೀತಿಯಾಗಿ ದನ ಕನಕ ಧಾನ್ಯಗಳನ್ನು ಪೂಜೆ ಮಾಡುವಂಥ ಲಕ್ಷ್ಮೀ ಪೂಜೆ ಇರ್ಬೋದು, ಅಥವಾ ಆಯುಧ ಪೂಜೆ ಇರ್ಬೋದು. ನಮಗೆ ರೈತನಿಗೆ ಬೇರೆ ಬೇರೆ ರೀತಿಯಲ್ಲಿ ಆಯುಧಗಳು, ಕೃಷಿಗೆ ಸಂಬಂಧಪಟ್ಟ ಹಾಗೆ ನಾವು ಆಯುಧಗಳನ್ನು ಉಪಯೋಗಿಸ್ತೇವೆ, ಅದಕ್ಕೆ ಸಂಬಂಧಪಟ್ಟಂಥ ಪೂಜೆ ಇರ್ಬೋದು. ಹಾಗೆ ದೀಪೋತ್ಸವ ಅಂತ ಹೇಳಿದರೆ ನಿಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ಈ ಕೃಷಿ ಉತ್ಪನ್ನಗಳನ್ನೆಲ್ಲ ಕಟಾವು ಮಾಡಿ ನಮ್ಮ ಮನೆಯ ಅಂಗಳದಲ್ಲಿ ನಮ್ಮ ಪೂರ್ವಜರು ಹಾಕ್ತಾಯಿದ್ರು. ಆ ಸಂದರ್ಭದಲ್ಲಿ ಈ ಕೀಟಾಣುಗಳು ಅದನ್ನು ತಿನ್ನಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ಒಂದು ಕಡೆಯಲ್ಲಿ ದೀಪ ಹೊತ್ತಿಸಿ ಕೀಟಾಣುಗಳು ಅಥವಾ ಈ ಏನು ಮಿಡತೆಗಳೆಲ್ಲ ಇದೆ ಅವುಗಳೆಲ್ಲ ಅಲ್ಲಿ ಬರಬೇಕು ಅಂತ ಹೇಳುವ ಒಂದು ವೈಜ್ಞಾನಿಕವಾದಂಥ ಪರಿಕಲ್ಪನೆಯನ್ನು ಧಾರ್ಮಿಕವಾಗಿ ಇಟ್ಟುಕೊಂಡು ಆಗಿನ ಕಾಲದಲ್ಲಿ ಅದನ್ನು ಆಚರಿಸ್ಕೊಂಡು ಬರ್ತಾಯಿದ್ರು. ಅದೇ ರೀತಿ ಬೆಳಕು ಮತ್ತು ಈ ಸಿಡಿಮದ್ದು, ದೀಪಾವಳಿ ಸಂದರ್ಭದಲ್ಲಿ ನಾವು ಅದನ್ನು ಸಿಡಿಮದ್ದನ್ನು ಸಿಡಿಸ್ತೇವೆ. ಯಾಕೆ ಅಂತ ಹೇಳಿದರೆ ಅದು ಕೂಡ ಬೆಳೆಗೆ ಪ್ರಾಣಿಗಳು ಪಕ್ಷಿಗಳು ಹಾನಿ ಮಾಡ್ತಿತ್ತು. ಆ ಬೆಳಕನ್ನು ನೋಡಿದಾಗ, ಸಿಡಿಮದ್ದಿನ ಶಬ್ದವನ್ನು ಕೇಳಿದಾಗ ಅದರ ಹತ್ತಿರ ಬರದೇ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಮ್ಮ ಪೂರ್ವಜರು ಧಾರ್ಮಿಕವಾದಂಥ ಒಂದು ಆಚರಣೆಯ ಮುಖೇನ, ಹಬ್ಬದ ಒಂದು ಸಂಭ್ರಮಾಚರಣೆಯ ಮುಖೇನ ಆಗಿನ ಕಾಲದಲ್ಲಿ ಅದನ್ನು ಮಾಡಿಕೊಂಡು ಇವತ್ತಿನವರೆಗೆ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ, ನಮ್ಮ ಭಾರತ ದೇಶದ ಈ ಹಿರಿಯರು ಏನು ಪೂರ್ವಜರಿದ್ದಾರೆ ಬಹಳಷ್ಟು ಮಹತ್ವಾಕಾಂಕ್ಷೆ ಉಳ್ಳವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನಾನು ಆಗ ಮಾತಾಡಬೇಕಾದ್ರೆ ನಮ್ಮ ಹಿರಿಯರು ಆದಂಥ ಸೀತಾರಾಮರು ಹೇಳ್ತಾ ಇದ್ದರು, ನೀವು ಪೊಲೀಸ್ ಇಲಾಖೆಯಲ್ಲಿದ್ದೀರಿ, ಈಗಿನ ಯುವಕರಿಗೆ ತಾಳ್ಮೆ ಇಲ್ಲ, ಏನಾದರೂ ಸ್ವಲ್ಪ ಜೋರು ಮಾಡಿದರೆ ತಂದೆ ತಾಯಿಗೆ ಉಲ್ಟಾ ಮಾತಾಡೋದು, ಇಲ್ಲಾಂದರೆ ಆತ್ಮಹತ್ಯೆ ಮಾಡುವಂಥದ್ದೆಲ್ಲ ಮಾಡ್ತಾರೆ, ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಿ ಅಂತ. ಅದಕ್ಕೆ ಬಹುಶಃ ಈಗ ನಮ್ಮ ಸಾಹಿತಿಗಳಾದಂಥ ವಸಂತ್ ಕುಮಾರ್ ಪೆರ್ಲರ್ ಅವರ ತಮ್ಮ ಸ್ಪೀಚಲ್ಲಿ ಖಂಡಿತವಾಗಿ ಅದನ್ನು ಹೇಳಿದರು. ಅಂದರೆ ಈ ಗೂಡುದೀಪ ಸ್ಪರ್ಧೆ ಇರ್ಬೋದು, ಭರತನಾಟ್ಯ ಇರ್ಬೋದು, ಹಾಗೆ ನಮ್ಮ ಏನು ಧಾರ್ಮಿಕ ಆಚರಣೆಗಳಿದೆ ಅದರಿಂದ ಖಂಡಿತವಾಗಿ ನಮ್ಮ ಸಂಸ್ಕೃತಿ ಉಳಿಸುವಂಥದ್ದನ್ನು ನಾವೆಲ್ಲ ಮಾಡಿಕೊಂಡು ಬಂದರೆ, ಬಹುಶಃ ಮಕ್ಕಳನ್ನು, ಯುವಕರನ್ನು, ಯುವತಿಯರನ್ನೆಲ್ಲ ಅದರಲ್ಲಿ ತೊಡಗಿಸಿಕೊಂಡ್ರೆ ಬಹುಶಃ ಮುಂದೆ ಒಂದು ಉಜ್ವಲವಾದ ಭಾರತವನ್ನು ನಿರ್ಮಾಣ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಹಾಗೆ ಶಿವಭಕ್ತ ವೃಂದ ಮತ್ತು ಸೋಮನಾಥ ಭಜನಾ ಮಂಡಳಿ, ನಾವು ಕೂಡ ಚಿಕ್ಕವರಿರಬೇಕಾದ್ರೆ ಇಲ್ಲೆಲ್ಲ ನಮ್ಮದು ಊರು ಕೂಡ ಇದೆ, ಉಳ್ಳಾಲದ್ದು ಕಾಪಿಕಾಡು. ಹಾಗೆ ಈ ದೇವಸ್ಥಾನಕ್ಕೆ ನಂಬಿಕೊಂಡು ಬಂದವರು ಇಲ್ಲೆಲ್ಲ ತುಂಬ ಜನ ಸ್ನೇಹಿತರಿದ್ದಾರೆ. ಭಾಳಷ್ಟು ದಿನಗಳ ಹಿಂದೆ ನಮ್ಮ ಪ್ರವೀಣ್ ಮತ್ತು ತೇಜಸ್ವಿನಿ ಕೋಟೆಗಾರರವರು ಹೀಗೆ ಒಂದು ಕಾರ್ಯಕ್ರಮ ಉಂಟು, ನಿಮಗೆ ಗೆಸ್ಟಾಗಿ ಬರ್ಬೋದಾ ಅಂತ ಕೇಳಿದರು. ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಬರಲಿಕ್ಕೆ ಆಗೋದಿಲ್ಲ. ಈ ಒಂದು ಸಭೆಯಲ್ಲಿ ನನಗೆ ಅತಿಥಿಯಾಗಿ ಭಾಗವಹಿಸಬೇಕು ಅಂತ ಎನಿಸಿದೆ. ಅಧ್ಯಕ್ಷರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅಧ್ಯಕ್ಷರು ಈ ಬ್ರಹ್ಮಕಲಶ ಎಲ್ಲ ಮಾಡಿ ಈ ದೇವಸ್ಥಾನಕ್ಕೆ ಒಂದು ಒಳ್ಳೆಯ ರೂಪುರೇಷೆಯನ್ನು ನಮ್ಮ ಹಿರಿಯ ವಕೀಲರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಅವರು ಇರಬೇಕಾದ್ರೆ ಅಧ್ಯಕ್ಷೀಯ ಪಟ್ಟ ವಹಿಸೋದು ಅಂತ ಹೇಳಿದರೆ ಅಷ್ಟು ಸಮಂಜಸ ಅಲ್ಲ. ಆದರೂ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನನಗೆ ಮನಸ್ಸಲ್ಲಿ ಅನಿಸಿದ್ದನ್ನು ನಿಮ್ಮೆಲ್ಲರ ಎದುರು ವ್ಯಕ್ತಪಡಿಸಿದ್ದೇನೆ. ಬಹುಶಃ ಇನ್ನು ಮುಂದಕ್ಕೆ ಕೂಡ ಈ ಶಿವಭಕ್ತ ವೃಂದ ಮತ್ತು ಸೋಮನಾಥ ಭಜನಾ ಮಂಡಳಿಯವರು ಈಗಾಗಲೇ ಭರತನಾಟ್ಯದಲ್ಲಿ ನನ್ನ ಸ್ನೇಹಿತ ಪ್ರಮೋದ್, ಹಾಗೆ ಮತ್ತು ಹುಲಿ ವೇಷ ಮತ್ತು ಬೇರೆ ಬೇರೆ ಸಮಾಜ ಸೇವೆಯಲ್ಲಿ ಮತ್ತು ಬೇರೆ ಬೇರೆ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಅವರನ್ನೆಲ್ಲ ಗುರುತಿಸಿ ಸನ್ಮಾನ ಮಾಡಿದರೆ, ಹಾಗೆ ಗೂಡುದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಎಲ್ಲರಿಗೆ ಸರ್ಟಿಫಿಕೇಟನ್ನು ಕೊಟ್ಟು ಅವರಿಗೆಲ್ಲ ಸಂತೋಷವನ್ನು ಮತ್ತು ಪ್ರೇರೇಪಣೆಯನ್ನು ನೀಡಿದ್ದೀರಿ. ಮುಂದಕ್ಕೆ ಇನ್ನಷ್ಟು ಈ ನಮ್ಮ ಸಾಹಿತಿಗಳು ಹೇಳಿದ ಹಾಗೆ ಈ ದೇವಸ್ಥಾನದ ವತಿಯಿಂದ ಮತ್ತು ಈ ಏನು ಸಂಘ ಸಂಸ್ಥೆ ಇದೆಯೋ ಅದರಿಂದ ಇನ್ನಷ್ಟು ಒಳ್ಳೆಯ ಕೆಲಸಗಳಾಗಿ ನಿಮಗೆ ಆ ಸೋಮನಾಥ ದೇವರು ಶಕ್ತಿಯನ್ನು ಕೊಡಲಿ, ನಿಮ್ಮ ಕುಟುಂಬ ವರ್ಗದವರಿಗೆ ಆಯುಷ್ ಆರೋಗ್ಯವನ್ನೆಲ್ಲ ಕೊಡಲಿ, ಎಲ್ಲರಿಗೆ ಶುಭವಾಗಲಿ ಅಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮತ್ತು ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂಥ ಶಿವಭಕ್ತ ವೃಂದ ಮತ್ತು ಸೋಮನಾಥ ಭಜನಾ ಮಂಡಳಿ ಇವರಿಗೆ ಪುನಃ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯುವ ಪೀಳಿಗೆಯನ್ನು ಧಾರ್ಮಿಕತೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಕಾರ್ಯದಲ್ಲಿ ಕಾರ್ಯಪ್ರವೃತ್ತರಾಗಿರುವಂತಹ ಶಿವಭಕ್ತ
ಮಂಡಳಿಗೆ ಹೃದಯದಾಳದ ಕೃತಜ್ಞತೆಯನ್ನು ಸಮರ್ಪಿಸಿದ್ದಾರೆ. ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಧನ್ಯವಾದ ಸಮರ್ಪಣೆಯನ್ನು ಸೌಮ್ಯ ಐತಾಳ್ ನೀಡಬೇಕಾಗಿ ನಾವು ಈಗ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿರುತ್ತೇವೆ. ಅದಕ್ಕಿಂತ ಮೊದಲು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದವರಿಗೆ ಧನ್ಯವಾದಗಳನ್ನು ನೀಡುವುದು ನಮ್ಮ ಆದ ಕರ್ತವ್ಯ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಧಾರ್ಮಿಕ ಉಪನ್ಯಾಸ ನೀಡಿದಂಥ ಶ್ರೀಯುತ ಡಾಕ್ಟರ್ ವಸಂತ ಪೆರ್ಲ ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂಥ ಕರಾವಳಿ ಕಾವಲು ಪಡೆ ಉಡುಪಿ ಇದರ ಪೊಲೀಸ್ ನಿರೀಕ್ಷಕರು ಆದ ಶ್ರೀಯುತ ಪ್ರಮೋದ್ ಕುಮಾರ್ ಪಿ ಇವರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಾಗಿ ಆಗಮಿಸಿದ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂಥ ನಮ್ಮ ಆತ್ಮೀಯರು ಖ್ಯಾತ ವಕೀಲರು ಆಗಿಂತ ಶ್ರೀ ಬಿ ರವೀಂದ್ರನಾಥರ ಇವರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಂಥ ಆತ್ಮೀಯರು ಶ್ರೀ ಕ್ಷೇತ್ರ 9 ಕೆರೆ ಇಲ್ಲಿನ ಮ್ಯಾನೇಜರ್ ಟ್ರಸ್ಟಿ ಆಗಿಂತ ಶ್ರೀಯುತ ಶರತ್ ಚಂದ್ರ ಗಟ್ಟಿ ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೂರು ಅತಿಥಿಯಾದ ಕೋಟೆಕಾರ ವ್ಯವಸಾಯ ಸಂಘ ನಿಯಮಿತ ಇದರ ಜನರಲ್ ಮ್ಯಾನೇಜರ್ ಆಗಿರುವ ಶ್ರೀಯುತ ಹರ್ಷವರ್ಧನ್ ಉಲ್ಲಾಲ ಇವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವನ್ನು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾರ್ಯಕ್ರಮಗಳನ್ನು ಚಂದಗಾಣಿಸಿಕೊಟ್ಟಂಥ ನಮ್ಮ ಆತ್ಮೀಯರು ಆಗಿಂತ ಶ್ರೀಮತಿ ದೇವಕ್ ರಾಘವ್ ಉಲ್ಲಾಲ್ ಇವರಿಗೂ ಸಹ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮದ ಇನ್ನೂರು ಅತಿಥಿ ಆದ ಶ್ರೀ ಸೋಮನಾಥ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಶ್ವೇತಾಪಲ್ಲಿ ಇವರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳು.